ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮಾತಾಡಲಿಕ್ಕಿದ್ದೇವೆ ಮಂಗಳೂರಿನ ಅಥವಾ ಕರಾವಳಿಯಲ್ಲಿ ನಡೀತಾ ಇರುವ ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತಾಡ್ತೇವೆ. ಜೊತೆಗೆ ಭ್ರಷ್ಟಾಚಾರ, ನಮ್ಮ ಸ್ಥಳೀಯ ಆಡಳಿತಗಳಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ, ಬಹುಮುಖ್ಯವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಮೋಡ ಇರ್ಬೋದು, ಇತ್ಯಾದಿ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಒಂದು ಭ್ರಷ್ಟಾಚಾರ. ಯಾಕೆ ಈ ವಿಚಾರವಾಗಿ ಮಾತಾಡಬೇಕಂತ ಹೇಳಿದ್ರೆ, ನಾವು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದೆವು ಅಕ್ರಮ ಮರಳುಗಾರಿಕೆ. ಏನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದಷ್ಟು BJPಯ ಕಾರ್ಯಕರ್ತರು ಇರ್ಬೋದು, ಅಥವಾ BJPಯ ಮುಖಂಡರುಗಳಿರ್ಬೋದು, ಅಥವಾ MLAಗಳಿರ್ಬೋದು, ನಿರಂತರವಾಗಿ ಈ ಒಂದು ಅಕ್ರಮ ಮರಳುಗಾರಿಕೆ ಕಾಂಗ್ರೆಸ್ಸಿಂದ ನಡೆಯುತ್ತೆ, ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ, ಕಾಂಗ್ರೆಸ್ನ ಮುಖಂಡರುಗಳು ಮಾಡ್ತಾರೆ ಅಂತ ಪ್ರಚಾರ ಮಾಡಿಕೊಂಡು ಬಂದಿದ್ರು. ಅದೇ ಭ್ರಷ್ಟಾಚಾರದ ವಿಚಾರದಲ್ಲಿ ಕೂಡ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದು. ಇವತ್ತು ಸರ್ಕಾರ ಬದಲಾಗಿದೆ, ಅದು ಸ್ಥಳೀಯ ಆಡಳಿತದಿಂದ ಕೇಂದ್ರ ತನಕ. ನಮ್ಮ ಏನು ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ ಇನ್ನೂ ಕೂಡ ನಿಂತಿಲ್ಲ. ಅದಕ್ಕೆ ಕಡಿವಾಣ ಬಿದ್ದಿಲ್ಲ, ಅದು ಯಥಾ ಪ್ರಕಾರ ನಡೀತಾ ಉಂಟು. ಇನ್ನೊಂದು ಕಡೆ ಭ್ರಷ್ಟಾಚಾರ ಕೂಡ ಅಷ್ಟೇ, ಸ್ಥಳೀಯ ಆಡಳಿತದಿಂದ ಮೇಲಿನ ಸ್ತರದ ತನಕ ಕೂಡ ಅದು ಯಥಾ ಪ್ರಕಾರ ನಡೀತಾ ಉಂಟು, ಅದಕ್ಕೆ ಕೂಡ ಕಡಿವಾಣ ಬಿದ್ದಿಲ್ಲ. ಯಾಕೆ ಪರಿಸ್ಥಿತಿ ಈ ರೀತಿ ಇದೆ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಶೈಕ್ಷಣಿಕ ಸಲಹೆಗಾರರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ MG ಹೆಗ್ಡೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು MG ಹೆಗ್ಡೆ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. MG ಹೆಗ್ಡೆ ಅವರಿಗೆ ಸ್ವಾಗತ. ಜೊತೆಗೆ ಇವತ್ತಿನ ಈ ಒಂದು ಟಾಕ್ ಶೋದಲ್ಲಿ ಇನ್ನೋರ್ವ ಸಾಮಾಜಿಕ ಕಾರ್ಯಕರ್ತ ಸುನಿಲ್ ಬಜಲಕ್ಕೇರಿ ಅವರು ಕೂಡ ಇದೀಗ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಸೊ ನಾನು ಅವರು ಸೇರುವ ಮೊದಲು MG ಹೆಗ್ಡೆ ಅವರ ಜೊತೆಗೆ ಒಂದು ಮಾತುಕತೆಯನ್ನು ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಇದು MG ಹೆಗ್ಡೆ ಅವರೇ, ನಾನು ಈಗಾಗಲೇ ಹೇಳಿದ ಹಾಗೆ ಅಕ್ರಮ ಮರಳುಗಾರಿಕೆ ಅನ್ನೋದು ನಾವು ಏನು ಕೇವಲ ಒಂದು ತೋರ್ಪಡಿಕೆಗಾಗೋ ಅಥವಾ ರಾಜಕೀಯ ಹೇಳಿಕೆಗೆ ಪ್ರತಿ ಹೇಳಿಕೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಎದುರಾಗಿದೆ. ಯಾಕಂತ ಹೇಳಿದ್ರೆ, ಕಳೆದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಅಥವಾ JDS ಕಾಂಗ್ರೆಸ್ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಪ್ರತಿನಿತ್ಯವೂ BJP ನಾಯಕರುಗಳ, ಮುಖಂಡರುಗಳ ಅಥವಾ MLAಗಳ ಅಥವಾ ಪಾರ್ಲಿಮೆಂಟ್ ಮೆಂಬರ್ದು ಹೇಳಿಕೆಗಳು ಅಕ್ರಮ ಮರಳುಗಾರಿಕೆ, ಕಾಂಗ್ರೆಸ್ನ ಇಂಥ ನಾಯಕರು, ಕಾಂಗ್ರೆಸ್ನವರು ಅಂತ. ಇವತ್ತು ನಾವು ಪರಿಸ್ಥಿತಿಯನ್ನು ನೋಡಿದ್ರೆ, ನಮ್ಮಲ್ಲಿ ಆಡಳಿತ ಬದಲಾಗಿದೆ, ಸರ್ಕಾರ ಬದಲಾಗಿದೆ, ಸ್ಥಳೀಯ ಆಡಳಿತ ಕೂಡ ಬದಲಾಗಿದೆ. ಆದರೂ ಕೂಡ ಈ ಒಂದು ಅಕ್ರಮ ಮರಳುಗಾರಿಕೆ ಅನ್ನೋದು ಯಥಾ ಪ್ರಕಾರ ನಡೀತಾ ಉಂಟು. ಇದು ಯಾಕೆ ಹೀಗೆ ಅಂತ ನೋಡಿ. ಒಂದು ಇಂಥ ವಿಷಯದಲ್ಲಿ ಪಾಲಿಸಿ ಹೇಳುವುದೊಂದು ನಿರ್ದಿಷ್ಟವಾಗಿ ಮಾಡ್ತಾ ಇಲ್ಲ, ಒಂದು ಪರ್ಫೆಕ್ಟ್ ಪಾಲಿಸಿ ಅಂತ ಬೇಕು. ಇವನ್ನು ನಿಮ್ಮ ಗಣಿಗಾರಿಕೆಗಿರ್ಬೋದು, ಅಂದರೆ ಎಕ್ಸ್ಟ್ರಾಕ್ಟ್ ಫ್ರಮ್ ದ ನೇಚರ್, ಸೃಷ್ಟಿಯಿಂದ ತೆಗೆದುಕೊಳ್ಳುವಂಥ ಸಂಗತಿಗಳು ಯಾವುದೆಲ್ಲ ಬರ್ತದೆ, ಅದಕ್ಕೆ ಒಂದು ನಮ್ಮ ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಅದರ ದುಷ್ಪರಿಣಾಮಗಳೇನು, ಎಷ್ಟು ತೆಗಿಬೇಕು, ಎಷ್ಟು ತೆಗಿಬಾರ್ದು, ಈ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು ಒಂದು ಪಾಲಿಸಿ ಹೇಳೋದು ಬೇಕು. ಈಗ ಸಮಸ್ಯೆ ಏನಾಗಿದೆ ಅಂದರೆ, ನನಗೆ ಗೊತ್ತಿದ್ದಾಗೆ ಒಬ್ಬರು ಸಾಮಾಜಿಕ ಹೋರಾಟಗಾರರು ಸುಪ್ರೀಂ ಕೋರ್ಟ್ನವರೆಗೂ ಹೋಗ್ತಾರೆ. ಯಾವುದಕ್ಕೆ? ಮರಳು ಅಲ್ಲ, ಮರಳು ತೆಗೆಯುವ ಬಗ್ಗೆ. ಅಲ್ಲಿಂದ ಶುರುವಾದ ಪ್ರಾಬ್ಲಮ್. ಅಲ್ಲಿಯ ತನಕ ಹೇಗಿತ್ತು ಅಂದ್ರೆ, ಮರಳುಗಾರಿಕೆ ತನ್ನಷ್ಟಕ್ಕೆ ಸಾಂಪ್ರದಾಯಿಕವಾಗಿ ತೆಗಿತಾ ಇದ್ರು. ಸೊ ಆ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದ ಮೇಲೆ DC ಅವರು ಜವಾಬ್ದಾರಿ, ಅದಕ್ಕೆ ರೂಪುರೇಷೆ ಮಾಡಬೇಕಲ್ಲ. ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ಅವರು ಹೋದ ಉದ್ದೇಶ, ಅದರಲ್ಲಿ ಸ್ವಲ್ಪ ಎರಡು ವಾದ ಮತ್ತು ಪ್ರತಿವಾದ ಉಂಟು, ಎರಡು ಗುಂಪುಗಳು ಇರ್ಬೋದು. ಏನಂದ್ರೆ, ಒಂದು, ನಾವು ನಗರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹೇಳುವಾಗ ನಮಗೆ ಅದು ಬೇಕಲ್ಲ, ಪ್ರಕೃತಿ ಹಾಳಾಗ್ತದೆ ಹೇಳಿ ನಾವು ಕಂಪ್ಲೀಟ್ ಬ್ಯಾನ್ ಮಾಡ್ಲಿಕ್ಕೆ ಆಗ್ತದಾ? ಕನ್ಸ್ಟ್ರಕ್ಷನ್ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ಸ್ವಲ್ಪ ಬಳಸಲೇಬೇಕಾಗ್ತದೆ. ಇದು ಒಂದು. ಎರಡನೇದು, ಇನ್ನು ಕೆಲವರು ಹೇಳ್ತಾರೆ, ಇದರೊಳಗೆ ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ, ಕೆಲವು ಪ್ರದೇಶಗಳಲ್ಲಿ ಹೂಳು ಎತ್ತಲೇಬೇಕು ಅಂತ. ಇಲ್ಲಾಂದ್ರೆ ಮರಳಿನ ದಿಬ್ಬ ಬರುತ್ತೆ ಮತ್ತು ಪ್ರವಾಹ ಜಾಸ್ತಿ ಆಗ್ತದೆ ಅಂತ. ಇದು ನನಗೆ ಅದರದ್ದು ಬಗ್ಗೆ 100% ನಾನು ಅದರ ಪರವಾಗಿ ಅಥವಾ ವಿರೋಧವಾಗಿ ಹೇಳುತ್ತಿಲ್ಲ. ಅದು ಯಾರಾದರೂ ಅದರಲ್ಲಿ
ತಿಳಿದವರು ಹೇಳಬೇಕು. ಎರಡನೇದು, ಇನ್ನೊಂದೇನು ಸಮಸ್ಯೆ ಆಗಿದೆ ಅಂದರೆ, ಇನ್ನೊಂದು ಕಡೆಯಿಂದ ನಾವು ಪ್ರಕೃತಿಯನ್ನು ಹೀಗೆ ಹಾಳು ಮಾಡ್ತಾ ಹೋದ್ರೆ ಹೇಗೆ ನಗರೀಕರಣಕ್ಕೆ ಹೇಳುವ ವಾದ. ಸೊ ಈ ಎರಡು ವಾದದಲ್ಲಿ ಅನೇಕ ತೀರ್ಪುಗಳು ಸುಪ್ರೀಂ ಕೋರ್ಟ್ ಮತ್ತು ಕೆಲವು ಹೈಕೋರ್ಟು, ಇವನ್ ನಿಮ್ಮ ಇದರಿಂದ ಹಿಡಿದು ಯಾವುದು ಕಂಬಳದಿಂದ ಹಿಡಿದು ಮರ ಕಡಿಯೋ ವಿಷಯದಿಂದ, ಈಗ ನೋಡಿ ಇದರಲ್ಲಿ ಹಿಮಪಾತ ಆಯಿತು ಇಲ್ಲಿ ಉತ್ತರಾಖಂಡಲ್ಲಿ, ಅದು ಈಗ ಬರ್ತಾ ಉಂಟು 1.5 ಲಕ್ಷ ಮರ ಕಡ್ದದ ಕತೆ ಅಂತ. ಈ ನೇತ್ರಾವತಿ ಹೋರಾಟದ ವಿಷಯಲ್ಲಿ ಬಂದಾಗಲೂ ಅಷ್ಟೇ, ಈಗ ಗುಡ್ಡೆ ಜರಿತಾ ಉಂಟಲ್ಲ, ಅದೆಲ್ಲವೂ ಅದರ ಪರಿಣಾಮ, ಎತ್ತಿನ ಹೊಳೆ ಯೋಜನೆಯ ಪರಿಣಾಮ ಅಂತ. ಸೊ ಇಲ್ಲಿ ಕ್ಲಾಶ್ ಉಂಟಲ್ಲ, ಈ ಕ್ಲಾಶ್ ಬರದ ಹಾಗೆ ನೀವು ಸರ್ಕಾರ ಒಂದು ಅತ್ಯಂತ ಪ್ರಾಮಾಣಿಕ ನುರಿತ ತಜ್ಞರೊಂದು ಪಾಲಿಸಿ ಮಾಡೋದು. ಹೌದು, ಅಲ್ಲ ಈ ವಿಚಾರವಾಗಿ ಕೂಡ ಜಿಲ್ಲಾಡಳಿತ ಕೂಡ ಪ್ರತಿ ಬಾರಿ ಹೇಳ್ತಾ ಇತ್ತು ನೀವು ಹೇಳಿದ ಒಂದು ವಿಚಾರವನ್ನು. ಈಗ ಕಾನೂನಿನ ವ್ಯಾಪ್ತಿ ಪರಿಮಿತಿಯಲ್ಲಿ CRZ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಇಲ್ಲ ಅನ್ನೋದು ಒಂದು ವಿಚಾರ. ಮತ್ತು ನ್ಯಾಚುರಲ್ ಫ್ಲೋ ಆಗಿ ಬರುವಂಥ ಏನು ಮರಳಿದೆ ಅದನ್ನು ನೀವು ಹೇಳಿದಾಗೆ ಅದು ದಿಬ್ಬ ಆಗ್ತದೆ, ಅದನ್ನು ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಮತ್ತೆ ಅದು ನೆರೆ ಬರುವಂಥದ್ದು ಅಥವಾ ನೀರಿನ ಅರಿವಿಗೆ, ಸಹಜ ಅರಿವಿಗೆ ಅಥವಾ ಮಳೆಗಾಲದ ಸಹಜ ಪ್ರವಾಹಕ್ಕೆ ಅಡ್ಡಿ ಆಗುತ್ತೆ. ಸೊ ನಮ್ಮಲ್ಲಿ ಕಳೆದ ವರ್ಷ ನಾವು ನೋಡಿದ್ದೇವೆ, ಸಹಜವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಮರಳು ತೆಗೆಯುವಂಥ ವಿಚಾರದಲ್ಲೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ತೀರಾ ವಿಳಂಬಗತಿಯನ್ನು ಮಾಡಿ ಕೊನೆಗೆ ಅದನ್ನು ತೆಗಿಲಿಕ್ಕೆ ಆಗದೆ ಮತ್ತೆ ಅದು ಕೋರ್ಟು ಮತ್ತೆ ವಾದ ವಿವಾದ ಒತ್ತಡದ ಮೇಲೆ ಅದು ಆ ಸಿಸ್ಟಮ್ ಕಂಪ್ಲೀಟ್ ಕರಪ್ಟ್ ಆಗಿ ಅದರಿಂದ ಅದೊಂದು ದೊಡ್ಡ ದಂಧೆ ಮತ್ತು ಉದ್ಯಮವಾಗಿ ಪರಿವರ್ತನೆ ಆಯ್ತು. ಪರಿವರ್ತನೆ ಆದ ಮೇಲೆ ಅಲ್ಲಿ CRZ ವ್ಯಾಪ್ತಿಗಿಂತ ಆಚೆ ವ್ಯಾಪ್ತಿಯಲ್ಲಿ ನಾವು ಅದು ಪುತ್ತೂರು ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಅಲ್ಲಿ ಯಥೇಚ್ಛವಾಗಿ ಏನು ಮರಳುಗಾರಿಕೆ ನಡೀತಾ ಇತ್ತು. CRZ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಸೊ ಯಾವಾಗ ರಾತ್ರಿ ಆಗಲು ನಡೀತಾ ಇತ್ತು. ಕಂಡೀಷನ್ಗಳು ಜಾಸ್ತಿ ಆಗ್ತದೋ ಅಲ್ಲಿ ಕೆಲವೊಮ್ಮೆ ಅಪಾಯ ಉಂಟು. ಏನ್ ಹೇಳಿ, ಈ ರೀತಿ ಕಳ್ಳ ಸಾಗಾಣಿಕೆ, ಕದ್ದು ಮಾರುವಂತದ್ದು ಅದು ಉಂಟು. ಸೊ ಇದು ಒಂದು ದೊಡ್ಡ ಉದ್ಯಮ ಇದೆ. ಈ ಉದ್ಯಮದಲ್ಲಿ ಅಧಿಕಾರಿಗಳು ಮತ್ತು ರಾಜಕೀಯ ಪುಡಾರಿಗಳೇ ಸೇರಿಕೊಂಡದ್ದು ಇದಕ್ಕೆ ಒಂದು ಇತ್ಯರ್ಥಕ್ಕೆ ಬರ್ಲಿಕ್ಕಾಗದೇ ಇಲ್ಲ. ಈಗ 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 ಪ್ರಶ್ನೆ ಅದೇ 90% ಪಾಲಿಟಿಷಿಯನ್ಸ್ ಅಪ್ಪ ಇದರಲ್ಲಿ ಇನ್ವಾಲ್ವ್ ಅಂತ ಹೇಳುದು ನೀವು ಅಲ್ಲ, ಆ ಉದ್ಯಮದಲ್ಲಿ ಇರುವವರು. ಆ ಉದ್ಯಮದಲ್ಲಿ ಯಾವುದು ಮರಳುಗಾರಿಕೆ ಉದ್ಯಮದಲ್ಲಿ ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷ. ಸೊ ನನ್ನ ಪಕ್ಷದವರು ಬಂದ್ರೆ ನನಗೆ, ನಿಮ್ಮ ಪಕ್ಷದವರು ಬಂದ್ರೆ ನಿಮಗೆ. ಇಲ್ಲಿ ಅಧಿಕಾರಿಗಳು ಅದಕ್ಕೆ ಕೈ ಜೋಡಿಸಿದ್ರು. ಸೊ ಅದಕ್ಕೆ ಪಾಲಿಸಿ ಹೇಳುವಂಥದ್ದು ಒಂದು ಸ್ಪಷ್ಟತೆ ಇಲ್ಲ. ಸೊ ಇದು ನಡೀತಾ ಉಂಟು. ಈಗ 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 ತಕ್ಕ ಮಟ್ಟಿಗೆ, ಯಾಕಂತ ಹೇಳಿದ್ರೆ ಕಳೆದ ನಾವು ಕೊರೋನಾ ಪೀಕ್ ಇದ್ದ ಅವಧಿಯಲ್ಲಿ ನೋಡಿದ್ದೆವು ಮರಳುಗಾರಿಕೆ ಏನು ಲಾಕ್ಡೌನ್ ಎಲ್ಲ ಅವಧಿ ಮುಗಿಯಿತು, ಆನಂತರ ಕನ್ಸ್ಟ್ರಕ್ಷನ್ ಮತ್ತೆ ಆರಂಭ ಆಗುತ್ತೆ ಅಂತೆಲ್ಲ ಹೇಳುವ ಸಂದರ್ಭದಲ್ಲಿ ಉಡುಪಿನಲ್ಲಿ ಬಾರಿ ಸಿಸ್ಟಮ್ಯಾಟಿಕ್ ಆಗಿ ಮರಳು ಸಪ್ಲೈ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಇರಲಿಲ್ಲ. ಅದೇ ದಕ್ಷಿಣ ಕನ್ನಡದ ಬಿಲ್ಡರ್ಸ್ಗಳು ಹೇಳ್ತಾ ಇದ್ರು ಅಥವಾ ರಿಯಲ್ ಎಸ್ಟೇಟ್ನವರು ಹೇಳ್ತಾ ಇದ್ರು, ನೀವು ಅಕ್ರಮವಾಗಿ ತಗೊಳ್ಳೋದಿದ್ರೆ ಬೇಕಾದಷ್ಟು ಮರಳು ಸಿಗುತ್ತೆ ಅಂತ. ಕಾನೂನುಬದ್ಧವಾಗಿ ದುಡ್ಡು ಕೊಟ್ಟು ತಗೊಳ್ಳೋದಿದ್ದರೆ ಇಲ್ಲ. ಸೊ ಇಲ್ಲಿ ಒಟ್ಟು ಏನು ಮರಳನ್ನು ಸಿಸ್ಟಮ್ಯಾಟಿಕ್ ಆಗಿ ಡೆಲಿವರಿ ಮಾಡುವ ವ್ಯವಸ್ಥೆಯಲ್ಲಿ ಕೂಡ ವಿಳಂಬ ಆಗಿತ್ತು. ಆನಂತರ ಒಂದು 4 ತಿಂಗಳು ಅದನ್ನು ಪೇಪರ್ಸ್ ಫೈಲ್ಸ್ ಮೂವ್ ಆಗಿ, ನೀವು ಹೇಳಿದ್ರಲ್ಲ ಜಿಯೋಲಾಜಿಕಲ್ ಇಲಾಖೆ ಏನು ಮೈನ್ಸ್ ಅವರು ಇವರು ಎಲ್ಲ ಟೇಬಲ್ ಟು ಟೇಬಲ್ ಹೋಗಿ ಒಂದು 4 ತಿಂಗಳ ನಂತರ ಅದು ಒಂದು ಹಂತಕ್ಕೆ ಬಂತು. ಆಯಿತು, ಎಸ್ ಈಗ ಲೀಗಲಿಯಾಗಿ ನಿಮಗೆ ಮರಳು ಸಿಗುತ್ತೆ ಅಂತ ಎಲ್ಲ ವ್ಯವಸ್ಥೆ ಆಯಿತು. ಆದರೆ ಈಗ ಕೂಡ ಇಷ್ಟೆಲ್ಲ ಆದ ನಂತರ ಕೂಡ ಅಕ್ರಮವಾಗಿ ಬೇರೆ 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 ಕಾರ್ನರ್ಗಳಿಂದ ಕೊಂಡೋಗುವಂಥ ಏನು ಮರಳು ಕೊಂಡೋಗುವಂಥ ರಾತ್ರಿ ಸಾಗಾಟ ಮಾಡುವಂಥದ್ದು, ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಕೊಂಡೋಗುವಂಥದ್ದು ಕೂಡ ನಡೀತದೆ. ನಾನು ಕೇಳುವಂಥದ್ದು ಇದು ಯಾಕೆ ನಡೆಯುತ್ತೆ ಅಂತ. ಸರ್ಕಾರ ಬದಲಾದರೂ ಯಾಕೆ ಈ ಸಿಸ್ಟಮ್ ಅನ್ನು ಬದಲಿಸಕ್ಕೆ ಆಗಲಿಲ್ಲ? ಸರ್ಕಾರ ಬದಲಾದರೂ ಮತ್ತೆ ನಾನು ಅದನ್ನೇ ಹೇಳುದು, ಅದನ್ನು ಮಾಡುವವರೆಲ್ಲರೂ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವವರೇ ಮತ್ತು ಅಧಿಕಾರಿಗಳ ಕೃಪಾಕಟಾಕ್ಷ ಇರುವುದರಿಂದ ಅದು ನಡೀತಾ ಉಂಟು. ಯಾವಾಗ ಅಧಿಕಾರಿಗಳು ಟೈಟ್ ನಿಲ್ತಾರೆ, ಟಫ್ ಅಂಡ್ ಇದಾಗಿ, ಜೊತೆಗೆ ಜನಪ್ರತಿನಿಧಿಗಳು ಟಫ್ ಆಗಿ ನಿಂತರೆ ನಾಳೆ ಬೆಳಗ್ಗೆ ನಿಲ್ತದೆ. ಆದ್ರೆ ಈಗ ಅವರದ್ದೇ ಪಾಲುಂಟಲ್ಲಿ, ಪಾಲುಂಟು. ಹಾಗಾಗಿ ಯಾರು ನಿಯಂತ್ರಣ ಮಾಡುದು? ಸೊ ಹಾಗಿದ್ರೆ ನಾನಾಗ ಏನು ಆರಂಭದಲ್ಲಿ ಎತ್ತಿದ ಪ್ರಶ್ನೆ, ಯಾಕಂತ ಹೇಳಿದ್ರೆ ಈ ಇಂದಿನ ಕಾಂಗ್ರೆಸ್ ಸರ್ಕಾರದ ಏನು ಆಡಳಿತದ ಅವಧಿಯಲ್ಲಿ ಬಿಜೆಪಿಯ ಒಂದಷ್ಟು ಜನ ನಾಯಕರುಗಳು ಮುಖಂಡರುಗಳೆಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ನವರೆಲ್ಲ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅಂತ.
ಸೊ ಇವಾಗ ಅಧಿಕಾರ ಬದಲಾಯಿತು, ಸರ್ಕಾರ ಬದಲಾಯಿತು, ಬಟ್ ಅಕ್ರಮ ಮರಳುಗಾರಿಕೆ ಮಾತ್ರ ನಿಂತಿಲ್ಲ. ಸೊ ನೀವು 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 ಹೇಳ್ತೀರಿ ಸರ್ಕಾರ ಯಾರೇ ಬಂದ್ರು ಕೂಡ ಪಾಲುದಾರರು ಅವರೇ ಅಂತ. ನೋಡಿ, ಅದರ ಟೆಂಡರ್ ಆಗುವಾಗ ಆಗ ಕೆಲವು ಸಾರಿ ಈಗೇನಾದ್ರು ರೂಲ್ಸ್ ಎಲ್ಲ ಚೇಂಜ್ ಮಾಡಿರ್ಬೇಕಲ್ಲ. ನನ್ನದು ಇಷ್ಟು ಜನಕ್ಕೆ, ನಿಮ್ಮದು ಇಷ್ಟು ಜನಕ್ಕೆ, ಆಡಳಿತ ಪಕ್ಷದವರಿಗೆ ಇಷ್ಟು, ವಿರೋಧ ಪಕ್ಷದವರಿಗೆ ಇಷ್ಟು, ಅದು ಕೊಡದೆ ಹೋದ್ರೆ ಗಲಾಟೆ, ದಿಬ್ಬ ತೆರವು ಮಾಡ್ಲಿಕ್ಕೆ ಅಂತ ಇದು ಟೆಂಡರ್ ಕೊಡ್ತಾರೆ. ಅದನ್ನು ನೀವು ಹೇಳುವಂಥದ್ದು. ಎಸ್ ನಾವು ವೀಕ್ಷಕರ ಇನ್ನಷ್ಟು ಮಾತಾಡ್ಲಿಕ್ಕಿದೆ. ಮತ್ತೆ ಪ್ರಮುಖವಾಗಿ ಯಾವ್ಯಾವ ಕಾರ್ನರ್ಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಉಂಟು ಅನ್ನೋದನ್ನ ನಾವು ಸ್ಪೆಸಿಫಿಕ್ ಆಗಿ ನಾವು ಮುಂದಿನ ಬ್ರೇಕ್ ಸಂವಾದದಲ್ಲಿ ಮಾತಾಡ್ತೀವಿ. ಆ ನಡುವೆ ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ನಮ್ಮ ಜೊತೆಗೆ ಇನ್ನೊಬ್ಬ ಸಾಮಾಜಿಕ ಕಾರ್ಯಕರ್ತ ಸುನಿಲ್ ಬಜಲಕ್ಕೇರಿ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಇನ್ನೊಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಬಿಫೋರ್ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಬ್ರೇಕ್ ನಂತರ ನಮ್ಮ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಸುನಿಲ್ ಬಜಲಕ್ಕೇರಿ ಅವರು ಸಾಮಾಜಿಕ ಕಾರ್ಯಕರ್ತರು ಸೇರಿಕೊಂಡಿದ್ದಾರೆ. ಜೊತೆಗೆ MG ಹೆಗ್ಡೆ ಅವರು ಈಗಾಗಲೇ ಈ ಒಂದು ಮಾತುಕತೆಯನ್ನು ಆರಂಭಿಸಿದ್ರು. ನಾವು ಇವತ್ತು ಬಹುಮುಖ್ಯವಾಗಿ ಏನು ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂಥ ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೆವು. ನಾನು ಶೋದಲ್ಲಿ ಮತ್ತೆ ಏನು ಈಗ ಜಾಯ್ನ್ ಆಗಿರುವಂಥ ಸುನಿಲ್ ಬಜಲಕ್ಕೇರಿ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸಾಮಾಜಿಕ ಕಾರ್ಯಕರ್ತರು, ಮೂಲ BJP ಪಕ್ಷದ ಕಾರ್ಯಕರ್ತರು ಕೂಡ. ಬಟ್ ಯಾವುದೇ ಅಕ್ರಮ ಅನ್ಯಾಯ ನಡೆಯುವುದಿದ್ದರೆ ಅದನ್ನು ನೇರವಾಗಿ ವಿರೋಧಿಸುವವರು ಮತ್ತು ಅದಕ್ಕೆ ಏನು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ಒಂದು ಏನು ತನ್ನ ಪ್ರತಿಭಟನೆಯನ್ನು ಅಥವಾ ತನ್ನ ಆಗ್ರಹವನ್ನು ತೋರಿಸ್ತಾ ಇರುವವರು ಸುನಿಲ್ ಬಜಲಕ್ಕೇರಿ ಅವರು. ಸೊ ನಾವು ಇವತ್ತು ಅದೇ ಅಕ್ರಮ ಮರಳುಗಾರಿಕೆ ಜೊತೆಗೆ ನಮ್ಮ ಸ್ಥಳೀಯ ಆಡಳಿತಗಳಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೆವು. ಸರ್ಕಾರ ಯಾವುದೇ ಬದಲಾದರೂ ಕೂಡ ಅಕ್ರಮ ಮರಳುಗಾರಿಕೆನೋ ಅವ್ಯವಹಾರನೋ ಯಥಾಸ್ಥಿತಿಯಲ್ಲಿ ನಡೀತಾ ಉಂಟು. ಯಾಕೆ ಏನು ಅಂತ ಸುನಿಲ್ ಬಜಲಕ್ಕೇರಿ ಅವರೇ, ಇದು ಬ್ರೇಕಿಂದ ಮೊದಲು ಮಾತನಾಡುವ ಸಂದರ್ಭದಲ್ಲಿ MG ಹೆಗ್ಡೆ ಅವರು ಕೂಡ ಹೇಳಿದರು, ಸರ್ಕಾರ ಯಾವುದೇ ಬದಲಾದರೂ ಕೂಡ ಈ ಅಕ್ರಮ, ಬಹುಮುಖ್ಯವಾಗಿ ನಾವು ಕರಾವಳಿ ಸಂದರ್ಭದಲ್ಲಿ ಮಾತನಾಡುವಾಗ ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತಾಡ್ತೇವೆ. ಸರ್ಕಾರ ಯಾವುದೇ ಬದಲಾದರೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಅಂತ ಹೇಳುವವರ ಜನರು ಈ ಅಕ್ರಮಗಳಲ್ಲಿ ಭಾಗಿಗಳಾಗಿರುತ್ತಾರೆ. ಸೊ ಹಾಗಾಗಿ ಸರ್ಕಾರ ಬದಲಾದರೂ ಕೂಡ ಈ ಅಕ್ರಮವನ್ನು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ನಿಮ್ಮ ಹತ್ರ ಬಹುಮುಖ್ಯವಾಗಿ ಕೇಳುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ಬಗ್ಗೆ ನೀವು ಧ್ವನಿ ಎತ್ತಾ ಇದ್ದೀರಿ. ಸೊ ನೀವು ಒಟ್ಟಾರೆಯಾಗಿ ನೀವು ಗಮನಿಸಿದ ಪ್ರಕಾರ, ನಿಮ್ಮ ಒಂದು ತನಿಖೆಯ ಪ್ರಕಾರ ಇದು ಯಾಕೆ ನಡೀತಾ ಉಂಟು, ಹೇಗೆ ನಡೀತಾ ಉಂಟು ಅಂತ? ಸೊ ನಾನು ಮೊದಲಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಕೇರಳಕ್ಕೆ ಹೆಚ್ಚಾಗಿ ಅಕ್ರಮ ಮರಳುಗಾರಿಕೆ ಸಾಗಾಗ್ತಾ ಇದೆ. ಕೇರಳಕ್ಕೆ ಸಾಗಲ್ಲ ಯಾಕಂತೇಳಿ ನಿಮ್ಗೆ ಗೊತ್ತಿದೆ, ಕಳೆದ ಬಾರಿ ವಿಕಾಸ್ ಕುಮಾರ್ ಅವರು ಸುಮಾರು 1,000 ಲೋಡನ್ನು ಹಿಡಿದಿದ್ರು. ನಾವೇ ಮಾಹಿತಿ ಕೊಟ್ಟದ್ದು. ನಾವೊಂದು ಸಣ್ಣ ಒಂದು ವಾಚ್ ಡಾಗ್ ಕಮಿಟಿ ಅಂತೇಳಿ ಮಾಡಿಬಿಟ್ಟು ಪ್ರತಿಯೊಂದು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದರ ಬಗ್ಗೆ ಬೆನ್ನು ಹಿಡಿತಾ ಇದ್ವು. ಸೊ ನನಗೆ ನೀವು ಹೇಳಿದ್ರಿ ಮೂಲತಃ BJP ಕಾರ್ಯಕರ್ತ ಅಂತ ಹೇಳಿ. ನಿಜವಾಗಿ ನಾನು ಮೂಲತಃ BJP ಕಾರ್ಯಕರ್ತನೇ. ನಾನು ಈ ಮಧ್ಯದಲ್ಲಿ ಯಾಕೆ ಹೋರಾಟವನ್ನು ಶುರು ಮಾಡಿದೆ ಅಂತೇಳಿ, BJPಯಲ್ಲಿ ನಾವು ವಿರೋಧ ಏನೇನು ಮಾಡ್ತಾ ಇದ್ವು ಅದು ನಿರಂತರವಾಗಿ BJP ಸರ್ಕಾರ ಬಂದರೂ ಕೂಡ ಆಗ್ತಾ ಇದೆ. ನೀವು BJPಯಲ್ಲಿರುವಾಗ, ಅಂದರೆ ಪ್ರತಿಪಕ್ಷದಲ್ಲಿರುವಾಗ, BJP ಯಾವಾಗ ಪ್ರತಿಪಕ್ಷ ಇತ್ತೋ ಆ ಸಂದರ್ಭದಲ್ಲಿ ನೀವು ಅಂದರೆ ಆಡಳಿತ ನಡೆಸ್ತಾ ಇರುವ ಪಕ್ಷಗಳು ಮಾಡ್ತಾ ಇರುವ ಅವ್ಯವಹಾರದ ಬಗ್ಗೆ BJP ಕಾರ್ಯಕರ್ತನಾಗಿ BJP ನೆಲೆಯಲ್ಲಿ ನೀವು ವಿರೋಧ ಮಾಡಿದ್ದೀರಿ. ಸೊ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೂ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಉಂಟು. ಆ ಸಂದರ್ಭದಲ್ಲಿ ನಿಮ್ದು ಹೋರಾಟ ಸ್ವಲ್ಪ ಅನಿವಾರ್ಯ. ಯಾಕಂತ ಹೇಳಿದ್ರೆ ನಾವು ಬೆಳೆದು ಬಂದ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಭ್ರಷ್ಟಾಚಾರ ಮಾಡೋದನ್ನು ನೋಡ್ಲಿಕ್ಕೆ ಸಹಿಸಕ್ಕಾಗ್ತಾ ಇಲ್ಲ. ಅನೇಕ ಮಂದಿ ಹಿರಿಯ ಕಾರ್ಯಕರ್ತರು ಈ ಮಾತನ್ನು ಸ್ವಾಭಾವಿಕವಾಗಿ ಮತ್ತು ತುಂಬಾ ಸಹಜವಾಗಿ ಹೇಳಿಕೊಳ್ತಾರೆ. ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ಮರಳು ತೆಗೆಯಕ್ಕೆ ಒಂದು ಆ್ಯಪ್ ಮಾಡಿದ್ದಾರೆ. ಸೊ ಆ ಆ್ಯಪ್ ಅಲ್ಲಿ 1,600 ರೂಪಾಯಿ 1,300 ರೂಪಾಯಿ ಚಾರ್ಜಸ್ ಇದೆ ಅವರಿಗೆ ರಾಯಲ್ಟಿ ಕಟ್ಟುವಂಥದ್ದು. ಪ್ಲಸ್ ಆ್ಯಪ್ ಚಾರ್ಜಸ್ ಅಂತೇಳಿ 300 ರೂಪಾಯಿ, ಪ್ಲಸ್ ಅದರಲ್ಲಿ GST ಅಂತೇಳಿ ಏನು ಹಾಕೊಂಡು 300 ರೂಪಾಯಿ, 1,900 ರೂಪಾಯಿ ತನಕ ಆಲ್ರೆಡಿ ಚಾರ್ಜಸ್ ಆಗ್ತದೆ. ಬೆಳಿಗ್ಗೆ ಒಂದು ಪರ್ಮಿಟ್ ತೆಗಿತಾರೆ, ಸಂಜೆ ಒಂದು ಪರ್ಮಿಟ್ ತೆಗಿತಾರೆ. ಒಂದು ಪರ್ಮಿಟ್ ಅಲ್ಲಿ ಸುಮಾರು 4 ಗಂಟೆ ತನಕ ಓಡಿಸ್ಬೋದು. ಪ್ರತಿ ಒಂದು ಎಲ್ಲೆಲ್ಲಿ ಧಕ್ಕೆಗಳಿದೆ ಮರಳು ತೆಗೆಯುವಂಥದ್ದು ಪ್ರತಿ ಕಡೆಯಲ್ಲಿ ಅಧಿಕಾರಿಗಳು 25,000 ರೂಪಾಯಿ ತಗೊಳ್ತಾರೆ. ಇದು ನನ್ಗೆ ಗೊತ್ತಿರುವಂಥದ್ದು. 25,000 ರೂಪಾಯಿ ಅಧಿಕಾರಿಗಳು ತಗೊಳ್ತಾರೆ ಪ್ರತಿ ಧಕ್ಕೆಯಿಂದ. ಹೌದು.
ಹಾಗಾದ್ರೆ ಎಷ್ಟಾಯ್ತು ಇಲ್ಲಿ ಮಂಗಳೂರಲ್ಲಿ? ಸುಮಾರು ತಣ್ಣೀರ್ಬಾವಿ ಸೈಡಲ್ಲೇ ಒಂದು 15 ಇದೆ, 15 ಧಕ್ಕೆಗಳು. ಆಮೇಲೆ ಮರವೂರು ಕಡೆಯಲ್ಲಿದೆ, ಆಮೇಲೆ ಅಡ್ಯಾರ್ ಕಡೆಯಲ್ಲಿದೆ. ನಾನು ನಿರಂತರವಾಗಿ ಅಧಿಕಾರಿ ನಿರಂಜನರವರಿಗೆ ಫೋನ್ ಮಾಡಿ ಹೇಳ್ತೇನೆ, ಈ ತರ ಅಕ್ರಮ ಆಗ್ತಾ ಇದೆ, ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತೇಳಿ. ಅವ್ರು ಹೇಳಿದ್ರು, ಸುನಿಲ್ ರವರೇ, ನನ್ಗೊಬ್ಬನಿಗೆ ಅಧಿಕಾರ ಅಲ್ಲ, ಸುಮಾರು DC ಅವರು 14 ಜನರೊಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಿದೆ. ಆ ಸಮಿತಿಯಲ್ಲಿ ಎಲ್ಲರಿಗೂ ಇದಿದೆ ಅಂತ ನನಗೆ ಅದರೊಂದು ಕಾಪಿ ಕೊಡಿ ಅಂತ ಹೇಳಿ ಕೇಳಿದೆ, ಕೊಟ್ರು. ನೋಡುವಾಗ ಅದರಲ್ಲಿ ಪ್ರತಿಯೊಂದು ಲೋಕಲ್ ಸ್ಟೇಷನ್ ಅವರಿಗಿದೆ, ತಹಸೀಲ್ದಾರ್ಗಿದೆ, ಪ್ರತಿಯೊಬ್ಬರಿಗೆ ಅಧಿಕಾರ ಇದೆ. ಆದ್ರೆ ಇದನ್ನು ಯಾರು ನಿಲ್ಲಿಸ್ತಾ ಇಲ್ಲ, ಎಲ್ಲ ಹಣ ಮಾಡೋದ್ರಲ್ಲಿದ್ದಾರೆ, ಯಾರು ನಿಲ್ಲಿಸ್ತಾ ಇಲ್ಲ. ಯಾವ ಟಾಸ್ಕ್ ಫೋರ್ಸ್ ಇದ್ರೂ ಕೂಡ ಅಕ್ರಮ ಮರಳುಗಾರಿಕೆ ನಿರಂತರವಾಗಿ ನಡೀತಾ ಇದೆ. ಒಂದು ವೇಳೆ ಅವ್ರು ಕಂಪ್ಲೇಂಟ್ ಕೊಟ್ರೆ, ಅಲ್ಲಿ ಅವ್ರ ಲೋಕಲ್ ಕಂಪ್ಲೇಂಟ್ ಕೊಟ್ರೆ ಸ್ಟೇಷನ್ಗೆ ಹೋಗಿ ಅವರಿಗೆ ಗದ್ದರಿಸಿ ಬೆದರಿಸಿ ನೀವು ಹಣ ತೆಕ್ಕೊಳ್ತೀರಿ ಅಂತೇಳಿ ಒಂದು ಸುಮ್ಮನೆ ಆಪಾದನೆ ಮಾಡಿಬಿಡ್ತಾರೆ. ಯಾರು ಯಾರಿಗೆ ಗದರಿಸ್ತಾರೆ? ಈಗಾಗಲೇ ಸುರತ್ ಬೆಟ್ಟಂಪಾಡಿ ಅಂತೇಳಿ ಕೇರಳದ ಬಾರ್ಡರ್, ಅಲ್ಲಿ ನಮ್ಮ ವಾಚ್ ಡಾಗ್ ಕಮಿಟಿ ಸದಸ್ಯರು ತುಂಬಾ ಜನ ಇದ್ದಾರೆ. ಸೊ ಅವ್ರು ನಮಗೆ ನಿರಂತರವಾಗಿ ಫೋನ್ ಮಾಡಿದಾಗ ಅವರಿಗೆ ಕರ್ಕೊಂಡೋಗಿ ಸ್ಟೇಷನ್ಗೆ ಬೆದರಿಕೆ ಹಾಕುವಂತಹದ್ದು ಆಗಿದೆ. ಓಕೆ ಓಕೆ, ಅವರು ಹೋಗಿ ಸ್ಟೇಷನ್ಗೆ ದೂರು ಕೊಟ್ರೆ, ದೂರು ಕೊಟ್ಟಾದ್ಮೇಲೆ ಅವರಿಗೆ ಬೆದರಿಸುವಂತದ್ದು, ಕೇಸ್ ಮರಳು ಮಾಫಿಯಾದವರು ಬೆದರಿಕೆ ಹಾಕ್ತಾರೆ. ಮರಳು ಮಾಫಿಯಾದವರು ಮತ್ತೆ ಅಲ್ಲಿಯ ಲೋಕಲ್ ಸ್ಟೇಷನ್ ಅವರು ಒಂದಾಗಿದ್ದಾರೆ. ಲೋಕಲ್ ಸ್ಟೇಷನ್ ಅವರು ಕೂಡ ಒಂದಾಗಿದ್ದಾರೆ, ಖಂಡಿತವಾಗಿ ಒಂದಾಗಿದ್ದಾರೆ. ನಾನು ಈಗ ಹೊಸ DC ಅವರು ಬಂದಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಾನು ಕಮಿಷನರ್ ಬಂದಿದ್ರು. ಮೊದಲನೇ ಕಮಿಷನ್ ಹತ್ರ ನಿರಂತರವಾಗಿ ನಾನು ಹೋಗಿ ಭೇಟಿ ಮಾಡಿ ಇಂಥ ಅಕ್ರಮಗಳ ಬಗ್ಗೆ ಮಾತಾಡ್ತಿದ್ದೆ. ಇಷ್ಟವರೆಗೆ ನಾನು ಈ ಕಮಿಷನ್ ಹತ್ರ ಹೋಗಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ. ತುಂಬಾ ಲೆಫ್ಟ್ ರೈಟ್ ಮಾಡಿಸ್ತಾ ಇದ್ದಾರೆ ಅಂತ ಖಂಡಿತವಾಗಿ ನನ್ಗೆ ಗೊತ್ತಿದೆ. ಅದಕ್ಕಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಆದಷ್ಟು ಬದಲಾವಣೆ ನೋಡ್ತಾ ಇದ್ದೇನೆ. ಇದನ್ನು ಅವ್ರು ಗಮನಿಸಿರ್ಬೋದು. ಸೊ ಇನ್ನಾದ್ರೂ ಇವತ್ತು ಟಿವಿ ಮಾಧ್ಯಮದ ಮೊದಲು ನೀವು ಕರೆದಿದ್ದೀರಿ ಒಂದನೇ ಅಂತೇಳಿ, ಯಾಕಂತೇಳಿ ನಾನು ಮೊತ್ತ ಮೊದಲ ಬಾರಿಗೆ ಒಂದು ಟಿವಿಯಲ್ಲಿ ಕುತ್ಕೊಂಡದ್ದು. ಇಷ್ಟವರೆಗೆ ನಾನು ಯಾವುದೇ ಟಿವಿಯಲ್ಲಿ ಬಂದು ಕುತ್ಕೊಂಡಿರ್ಲಿಲ್ಲ. ಬಾರಿ ವಿಶೇಷ ಆಯ್ತಲ್ಲ MJ ಹೆಗ್ಡೆ ಅವರೇ. ಇಷ್ಟು ಸಮಯದಿಂದ ಸಮಾಜ ಕಾರ್ಯಕರ್ತರು ಮತ್ತು ಅಕ್ರಮಗಳ ಬಗ್ಗೆ ನಿರಂತರವಾಗಿ ನೀವು ಸುನಿಲ್ ಬಜಲಕೇರಿ ಅವರ ಫೇಸ್ಬುಕ್ಗೆ ಹೋದ್ರೆ ಪ್ರತಿದಿನ ಆಲ್ಮೋಸ್ಟ್ ಅದರಲ್ಲೂ ಕೂಡ ಬಹುತೇಕ 90% ಅಕ್ರಮ ಮರಳುಗಾರಿಕೆ ಬಗ್ಗೆನೇ ಇರುತ್ತೆ. ಇಂಥ ಸ್ಪಾಟ್ಗಳಲ್ಲಿ ಅಂತ ಇವ್ರು ಮಾತಾಡ್ತಾನೆ. ಇದು ಸುನಿಲ್, ನೀವು ಅದೊಂದು 1300 ಪ್ಲಸ್ ಆ್ಯಪ್ 300 ಲೆಕ್ಕ ಕೊಟ್ರಲ್ಲ, ಅದು ಪರ್ಮಿಟೆಡ್. ಅದು ಪರ್ಮಿಟ್. ಈ ಪರ್ಮಿಟ್ ಅಲ್ಲದವ್ರನ್ನ ಸಾಗಿಸ್ಲಿಕ್ಕೆ 25,000 ಅಲ್ಲಲ್ಲ, ಅವರಿಗೇನೆ ಧಕ್ಕೆ ಅವರು ಪರ್ಮಿಟ್ ಇದ್ದವರೇ 25,000 ಕೊಡ್ತಾ ಇದ್ದಾರೆ. ಪರ್ಮಿಟ್ ಇದ್ರೂ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಪ್ರತಿಯೊಂದು ಲೋಡ್ ಹೊರಗಡೆ ಹೋಗುವಾಗ ಯಾರು ಚೆಕ್ ಮಾಡಲ್ಲ. ಆ ಒಂದೇ ಪರ್ಮಿಟ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೊಡಿಬಹುದು. ಓಕೆ, 2 ಪರ್ಮಿಟಿಗೆ ಲೆಕ್ಕ ಇಲ್ಲದಷ್ಟು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಈ ಟಿಂಬರ್ ಲಾರಿ ಅವರು ಮಾಡ್ತಾ ಇದ್ರು. ಒಂದು ಪರ್ಟಿಕ್ಯುಲರ್ ಇಷ್ಟು ಏರಿಯಾದ ಕಾಡು ಕಡದು ಕೊಂಡೋಗೋದು ಅಂತ ಪರ್ಮಿಷನ್. ಮತ್ತೆ ಮಧ್ಯದಲ್ಲಿ ಅಂಕಿಅಂಶ ನೋಡಬಹುದು, ಸ್ಟಾರ್ಟಿಂಗ್ ಮರಳು ಸ್ಟಾರ್ಟ್ ಆದಾಗ. ಸೊ ಎಸ್ ಸುನಿಲ್ ಬಜಲಕೇರಿ ಅವರು ಮಾತಾಡ್ಲಿಕ್ಕೆ ಇದ್ದಾರೆ. ಇಷ್ಟು ದೊಡ್ಡ ಸಾಮಾಜಿಕ ಕಾರ್ಯಕರ್ತ, ಇಷ್ಟು ದೊಡ್ಡ ಜನ್ವಿನ್ ವಿಷಯದ ಮೇಲೆ ಜನರ ಪರವಾಗಿ ನಿಂತು ಮಾತನಾಡ್ತಾ ಇರೋರು. ಮಂಗಳೂರಲ್ಲಿ ಇಷ್ಟು ಟಿವಿ ಚಾನಲ್ಗಳಿದ್ದಾವೆ, ಇಷ್ಟು ಸಮಯ ಯಾಕೆ ಕರೀಲಿಲ್ಲ ಅನ್ನೋದು ಒಂದು ಆಶ್ಚರ್ಯ. ಇದೊಂದು ಪ್ರಶ್ನೆ ಆಗಿರ್ಲಿ. ಮುಂದುವರಿಸಿ. ಸೊ ಸ್ಟಾರ್ಟಿಂಗ್ ಈ ಆ್ಯಪ್ ಇಂದ ಮರಳನ್ನು ಸಾಗಿಸುವಂತ ಏನು ಯೋಜನೆ ಆಯ್ತು, ಆ ಸಂದರ್ಭದಲ್ಲಿ ಆ್ಯಪಲ್ಲಿ ನೀವು ಬೇಕಾದ್ರೆ ಅಂಕಿಅಂಶ ತೆಗೋಬಹುದು. ದಿವಸಕ್ಕೆ ಒಂದೊಂದು ಧಕ್ಕೆಯಲ್ಲಿ 15-20 ಲೈಸೆನ್ಸ್ ತೆಗಿತಾ ಇದ್ರು, ಪರ್ಮಿಟ್ ತೆಗಿತಾ ಇದ್ರು. ಈಗ ಹೋಗಿ ನೀವು ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, 2-3 ಮರಳು ದಿನನಿತ್ಯ 50 ಲೋಡ್ ಸಾಗಾಗುತ್ತದೆ. ಕೇರಳಕ್ಕೆ ದಿನಂಪ್ರತಿ ಸುಮಾರು 200-300 ಲೋಡ್ ಕೇರಳಕ್ಕೆ ಹೋಗ್ತಾ ಇದೆ. ಅಲ್ಲಿಯ ಯಾವೆಲ್ಲ ಗಡಿಗಳಿಂದ ಹೋಗ್ತಾ ಉಂಟಂತೆ ಅಂದಾಜು? ಇನೋಳಿ ಮತ್ತು ತಲಪಾಡಿ, 2 ಕಡೆ. ಈ 2 ಕಡೆಯಿಂದ ಹೋಗ್ತಾ ಇದೆ, ನಿರಂತರವಾಗಿ ಸಾಗ್ತಾ ಇದೆ. ಅಲ್ಲಿ ಟೋಲ್ ಗೇಟ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಅಲ್ಲೇ ಗೊತ್ತಾಗುತ್ತೆ. ರಾಜರೋಷಾಗಿ ಹೋಗ್ತದೆ, ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಇಲ್ಲಿ ನೀವು ಹೇಳಿರೋ ಪ್ರಕಾರ ಅಕ್ರಮ ಏನು ಈಗ ಚಟುವಟಿಕೆ ಅಥವಾ ಅಕ್ರಮ ಮರಳುಗಾರಿಕೆ ನಡೀತಾ ಇರುವಂತ ಸ್ಪಾಟ್ಗಳು, ಈಗ ನೀವು ತಣ್ಣೀರ್ಬಾವಿ ಹೇಳಿದಿರಿ, ಸುರತ್ಕಲ್ ಅಂತ ಹೇಳ್ತೀರಿ, ಇದೆಲ್ಲ ಪರ್ಮಿಷನ್ ಇರುವಂತ ಧಕ್ಕೆಗಳು. ಹೌದು. ಬಟ್ ಅಲ್ಲೆಲ್ಲ ನೀವು ಹೇಳೋ ಪ್ರಕಾರ ಆ ಒಂದು ಪರ್ಮಿಟೆಡ್ ಲಿಮಿಟ್ಗಿಂತ ಜಾಸ್ತಿ ಮರಳನ್ನು ಕೊಂಡೋಗ್ತಾ ಇದ್ದಾರೆ ಅಂತ ಪರ್ ಡೇ. ಟೋಟಲ್ 1 ಲಕ್ಷ ಟನ್ ಅನ್ನು ಮರಳು ತೆಗೆಯುವಂತ ಏನು ಇವರು ಟೆಂಡರ್ ಕರೆದಿದ್ದಾರೆ. ಅದು ಅಲ್ಲ, ಅದ್ರಲ್ಲಿ ಏನಂತ ಹೇಳಿದ್ರೆ DC ಅವರು ಕೇಳಿದ್ರು, ನೀವು ಮರಳು ತೆಗೆಯುವಂಥದ್ದು ನಿಜವಾಗಿ ಕಾನೂನು ಬಾಹಿರ, ಅಲ್ಲಿ ದೋಣಿಗಳು ಹೋಗ್ಬೇಕು, ಅದಕ್ಕೋಸ್ಕರ ಮರಳು ತೆಗಿತೇವೆ ಅಂತೇಳಿ ಒಂದು ಅವರು ಕೊಡಬೇಕು ಸರ್ಕಾರಕ್ಕೆ ವರದಿ. ಮರಳು ದಿಬ್ಬ ಆಗುತ್ತೆ ಅಂತ ಅಲ್ಲಿ. ಹೌದು, ಅದಕ್ಕೆ DC ಅವರು ಕೇಳಿದ್ರು, ಏನು ಟೈಟಾನಿಕ್ ಕಡಕ್ ಹೋಗುತ್ತಂತ ಕೇಳಿದ್ರು ಆ ಮೀಟಿಂಗ್ ಅಲ್ಲಿ.
ಯಾಕಂತ ಹೇಳಿದ್ರೆ ದೋಣಿ ನಿಮ್ಗೆ ಗೊತ್ತಿದೆ, ಸಾಂಪ್ರದಾಯಿಕ ಮೀನುಗಾರಿಕೆ ನಿಂತೋಗಿದೆ ಕೈರೊಂಪೋಣಿ ಅಂತ ಹೇಳಿ. ನಾವು ಸಣ್ಣ ಇರುವಾಗ ನೋಡ್ತಿದ್ವು, ಎಷ್ಟೋ ಜನ ಅದರಲ್ಲಿ ದಿವಸವನ್ನು ಸಾಗಿಸ್ತಾ ಇದ್ರು. ಕೈರೊಂಪೋಣಿ ಅಂತ ನಡ್ಕೊಂಡೋಗಿ ಸಮುದ್ರ ನದಿಗೆ ಮೀನಾಕಿ ಹಿಡಿಯುವಂಥದ್ದು. ಈಗ ಯಾವುದೇ ಸಣ್ಣ ಮಕ್ಕಳು ನೀರಿಗೆ ಇಳಿದ್ರೆ ಸಾಯ್ತಾರೆ. ಹಲವಾರು ಉದಾಹರಣೆಗಳು ದೊಡ್ಡ ಹೊಂಡಗಳಾಗಿದೆ, ತೆಗೆಯೋದು, ಡ್ರೆಡ್ಜಿಂಗ್ ಮಿಷನ್ ಅಲ್ಲಿ ತೆಗೆಯೋದು, ನದಿಯ ನಡುವೆ ಅಲ್ಲಲ್ಲಿ ಬಾವಿಗಳೇ ಆಗಿದೆ ಮಿಷಿನ್ ತೆಗೆದು. ಹೌದು, ನಿಮ್ಗೆ ಗೊತ್ತಿದೆ. ಅದಲ್ಲದೆ ಸಾಂಪ್ರದಾಯಿಕ ದೋಣಿ ಅಂತೇಳಿ ಕೈಯಲ್ಲಿ ಬಿಟ್ಕೊಂಡು ಹೋಗ್ಬೇಕು, ಅದಕ್ಕೆ ಮಿಷನ್ ಹಾಕೊಂಡು ಹೋಗ್ತಾರೆ. 10 ಪರ್ಮಿಟ್ ಇದ್ರೆ 150 ದೋಣಿಗಳು ಟ್ರೆಡಿಷನಲ್ ಮೆಥಡ್ ಪ್ರಕಾರ ಏನು ನೀರಿಗೆ ಇಳಿದು ತೆಗೆಯುವಂಥದ್ದು, ಚಟ್ಟಿಯ ಮೂಲಕವೋ ಅಥವಾ ಬಕೆಟ್ ಮೂಲಕವೋ ಮರಳನ್ನು ತೆಗೆದು ದೋಣಿಗೆ ತುಂಬಿಸುವಂಥದ್ದು. ಬಟ್ ನೀವು ಹೇಳೋ ಪ್ರಕಾರ ಮಿಷನ್ಗಳನ್ನ ಹಾಕ್ತಾರೆ. ಈಗ ಎಲ್ಲೆಲ್ಲ ಹಾಕ್ತಾರೆ, ಎಲ್ಲೆಲ್ಲಿ ಯಾವ ಪಲ್ಗುಣಿ ನದಿಯಲ್ಲಿ ನಿಮ್ಗೆ ಇಳಿಯಕ್ಕಾಗಲ್ಲ. ನಾನು ಅಲ್ಲಿ ಹೋಗಿ ನೋಡಿದೆ. ಯಾಕೆ ಇಳಿದ ಕೂಡಲೇ ಅವರ ಮೈಯಲ್ಲಿ ದಪ್ಪ ದಪ್ಪ ಬಾಸುಂಡೆಗಳು ಬರುತ್ತೆ. ಕಾರಣ ಎಷ್ಟು ಇಂಡಸ್ಟ್ರಿಯಲ್ಗಿದೆ, ಅದರೆಲ್ಲ ಕೆಮಿಕಲ್ ಆ ನೀರಿಗೆ ಬರ್ತಾ ಇದೆ. ನಿಜವಾಗಿ ಎಲ್ಲ ಮರವೆ ಅಂತ ಹೇಳ್ತೀವಿ ತುಳುವಲ್ಲಿ, ಚಿಪ್ಪು, ಅದನ್ನು ತಿಂದ್ರೆ ಕ್ಯಾನ್ಸರ್ ಅಂತೂ ಬರುತ್ತೆ. ಇದನ್ನು ಕೂಡ ಯಾರು ಕೇಳಲ್ಲ. ಅಧ್ಯಯನ ಮಾಡಬೇಕಾದ ಮಾಹಿತಿ ಇದು. ಯಾಕಂದ್ರೆ ಇಷ್ಟು ನಮ್ಮ ಎಲ್ಲ ಇಂಡಸ್ಟ್ರಿಗಳು ಅಥವಾ ಫ್ಯಾಕ್ಟರಿಗಳು ತಮ್ಮ ವಿಷಯುಕ್ತ ಏನು ತ್ಯಾಜ್ಯವನ್ನು ನದಿಗೆ ಬಿಡ್ತವೆ. ಆ ನದಿ ತೀರದಲ್ಲಿ ಸಿಗುವಂತ ಮರವಾಯಿ, ನಮ್ಮ ಮರವಾಯಿ ಅನ್ನೋದು MJ ಹೆಗ್ಡೆ ಅವರೇ, ನಿಮಗೆ ಗೊತ್ತುಂಟೋ ಗೊತ್ತಿಲ್ವಾ? ಇದು ಅಲ್ಲ, ತುಂಬಾ ಸ್ವಾದಿಷ್ಟವಾದಂತ ಒಂದು ಏನು ಖಾದ್ಯ ಈ ಭಾಗದಲ್ಲಿ, ಕರಾವಳಿಯಲ್ಲಿ ಎಲ್ಲ ಕೂಡ. ತುಂಬಾ ಜನ ಅದನ್ನು ಹೋಟೆಲ್ಗೆ ಹೋದ್ರು ಅಥವಾ ಮಾರ್ಕೆಟ್ಗೆ ಹೋದ್ರು ಕೂಡ ಅದನ್ನ ಆಯ್ಕೆ ಮಾಡ್ತಾರೆ. ಮರವಾಯಿ ಸುಕ್ಕವು ಮತ್ತೊಂದು ಇನ್ನೊಂದು ಅಂತ. ಸೊ ಸುನಿಲ್ ಅವರು ಹೇಳುವಂಥದ್ದು ಈ ವಿಚಾರವನ್ನು ಅನೇಕ ಮಂದಿ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ಫಲ್ಗುಣಿ ನೀರಿಗೆ ಬಿಡುವಂತ ವಿಷಯುಕ್ತ ಏನು ತ್ಯಾಜ್ಯದಿಂದಾಗಿ ಇವತ್ತು ಮರವಾಯಿ ಕೂಡ ವಿಷ ತುಂಬಿದ ಸೊತ್ತಾಗಿದೆ. ಜಾಗರೂಕತೆ ಮಾಡಬೇಕು, ಜಿಲ್ಲಾಡಳಿತ ಅಧ್ಯಯನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಎಸ್, ಈಗ ಯಾವ್ಯಾವ ಸ್ಪಾಟ್ಗಳು ಇದು ಏನು ಅಕ್ರಮ ಮರಳುಗಾರಿಕೆಗೆ ಖ್ಯಾತಿ ಪಡೆದಿರುವಂಥದ್ದು ಅಥವಾ ಕುಖ್ಯಾತಿ ಪಡೆದಿರುವಂಥದ್ದು? ಇನ್ನೋಳಿ ಮತ್ತು ಕಲ್ಲಾಪು ಎರಡು ಕಡೆಯಿಂದಂತ ಎಷ್ಟು ಮರಳುಗಳು ತೆಗಿತಾರೆ ಅದು 100% ಕೇರಳಕ್ಕೆ ಹೋಗ್ತದೆ. 90%. ಎಸ್, ಹೇಳಿ. ಏನು ಈಗ ನಿರಂಜನ್ ಅವರು ಬಂದಿದ್ದಾರೆ ಗಣಿ ಇಲಾಖೆಗೆ, ಅವರನ್ನು ಇಲ್ಲಿ ಓಡಿಸುವಾಗ ನಿಮ್ಗೆ ಗೊತ್ತಿದೆ, ಇಲ್ಲಿಂದ ಅವರನ್ನು ವರ್ಗಾವಣೆ ಮಾಡಿದ್ದು ಭ್ರಷ್ಟಾಚಾರ ಅಂತೇಳಿ. ಸೊ ಅವ್ರು ಭ್ರಷ್ಟಾಚಾರ ಮಾಡಿದಲ್ಲ, ನಿಮ್ಗೆ ಗೊತ್ತಿರ್ಬೋದು. ಮಂಜಲ್ಪಾದ ಅಂತೇಳಿ ರೈಲ್ವೆ ಬ್ರಿಡ್ಜ್ ಇದೆ, ಅಲ್ಲಿ ಅಕ್ರಮವಾಗಿ ಮರಳು ತೆಗಿತಾ ಇದ್ರು. ಇದನ್ನು ಅವ್ರು ನಿಲ್ಲಿಸಿದಾಗ ರಾಜಕಾರಣಿಗಳು ಒತ್ತಡದಿಂದ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿದ್ರು. ಅವರು ಆ ಸಂದರ್ಭದಲ್ಲಿ ಒಂದು ಮಾತಿದೆ, ಇಲ್ಲಿ ಟ್ರೈನ್ ಹೋಗ್ತಾ ಇದೆ. ಈ ನಡುವೆ ನಾನು ಅಕ್ರಮ ಮರಳುಗಾರಿಕೆ ನಡುವೆನೆ ನಾನು ಇನ್ನೊಂದು ಬಹುಮುಖ್ಯವಾಗಿ ವಿಚಾರವನ್ನು ಆರಂಭದಲ್ಲಿ ಎತ್ತಿಕೊಂಡದ್ದು ನಮ್ಮ ಸ್ಥಳೀಯ ಆಡಳಿತದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರ. ಮರಳುಗಾರಿಕೆ ವಿಚಾರಕ್ಕೆ ಬರ್ತೇನೆ ನಾನು. ಕಳೆದ ವಾರ ನಾವು ನೋಡಿರ್ಬೋದು, ಮಂಗಳೂರಿನ ಏನು ಮಹಾನಗರ ಪಾಲಿಕೆದ್ದು ಜಂಟಿ ನಿರ್ದೇಶಕರು ಜಯರಾಜ್ ಅವರ ಮನೆಗೆ ದಾಳಿ ಆಯಿತು. ಮತ್ತೆ ACB ಅವರು ಆ ದಿವಸ ರಾಜ್ಯಾದ್ಯಂತ ಏಕಕಾಲಕ್ಕೆ ದಾಳಿ ಮಾಡಿದ್ರು. ಸೊ ಮಂಗಳೂರಲ್ಲಿ ಕೂಡ ಜಯರಾಜ್ ಅವರ ಪಟೀಲ್ನಲ್ಲಿರುವಂಥ ಮನೆ ಇರ್ಬೋದು, ಸಾಕಷ್ಟು ಏನು ಅಕ್ರಮವಾಗಿ ಕೂಡಿಟ್ಟ ಸ್ವತ್ತುಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಪ್ರಶ್ನೆ, ಒಬ್ಬ ಅಧಿಕಾರಿ ಕೂತ್ಕೊಂಡು ಇಷ್ಟು ಬೇಕಾಬಿಟ್ಟಿಯಾಗಿ ದುಡ್ಡು ಸಂಪಾದಿಸ್ತಾನೆ, ಲಂಚ ಸಂಪಾದಿಸ್ತಾನೆ, ಮಾಡ್ತಾನೆ ಅಂತ ಹೇಳಿದರೆ ನನ್ನ ಪ್ರಶ್ನೆ ಇರೋದು ಇಷ್ಟೇ: ನಿಮ್ಮ ಏನು ಆಡಳಿತ ನಡೆಸುವಂಥ ಜನಪ್ರತಿನಿಧಿಗಳಿದ್ದಾರಾ, MLAಗಳು, MP ಗಳು, ಇವರಿಗೆ ಗೊತ್ತಿರುವುದಿಲ್ವೋ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಎಸ್ ಆಯ್ತಪ್ಪ, ನೀವು ಕಳೆದ ಬಾರಿ ಎಲ್ಲ ಹೇಳ್ತಾ ಇದ್ದೀರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಅಂತ. ಈಗ BJPಯದೇ ಸರ್ಕಾರ ಇದೆ. ಸೊ BJP ಸರ್ಕಾರದ ಮೂಗಿನ ಅಡಿಯಲ್ಲಿ ಕೂಡ ಸ್ಥಳೀಯ ಮಟ್ಟದಲ್ಲಿ, ಸ್ಥಳೀಯ ಆಡಳಿತದಲ್ಲಿ ಈ ಲೆವೆಲ್ ಇದ್ದು ಭ್ರಷ್ಟಾಚಾರ ನಡೆಯುವುದನ್ನು ಏನಂತ ಹೇಳೋದು ಸುನಿಲ್ ಅವರೇ? ಇಲ್ಲ, ಈಗ ನೋಡಿ, ಒಳ್ಳೆ ನಿರಂಜನ್ ಅಂತ ಅಧಿಕಾರವನ್ನು ಒಮ್ಮೆ ವರ್ಗಾವಣೆ ಮಾಡಿದ್ರು. ಮತ್ತೆ ಅವರನ್ನು ಕರ್ಕೊಂಡು ಬಂದ್ರು. ಇಲ್ಲಿ ಏನಾಯ್ತು, ನೀವು ರಾಜಕಾರಣಿಗಳ ವಿರುದ್ಧವಾಗಿ ಅಕ್ರಮದ ವಿರುದ್ಧ ಹೋದ್ರೆ ನಿಮ್ಮನ್ನು ಕಳಿಸ್ತಾರೆ. ಸೊ ನೀವು ಇಲ್ಲಿ ಎಷ್ಟು ಬೇಕಾದ್ರೂ ಹಣ ಮಾಡಿ, ನಮಗೂ ಬರುವಂತ ಪಾಲು ಬಂದ್ರೆ ಅಧಿಕಾರಿಗಳು ರಾಜಾರೋಷವಾಗಿ ಎಷ್ಟು ಬೇಕಾದ್ರೂ ಹಣ ಮಾಡಬಹುದು. ಪಕ್ಷ ಯಾವ್ದಾದ್ರೂ ತೊಂದರೆ ಇಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದೇ. ಮತದಾರರಿಗೆ ಮಾತ್ರ ಬೇಜಾರಾಗತ್ತೆ, ನಾವು ಇಂಥ ಪಕ್ಷಕ್ಕೆ ಮತ ಕೊಟ್ಟಿದ್ದೇವ ಅಂತೇಳಿ. ಇಲ್ಲಿ ನಿಜವಾಗಿ ಹೇಳ್ತೇನೆ, ಕರಾವಳಿಯಲ್ಲಿ ಮತ ಕೊಟ್ಟಿರೋದು ಇವರ ಯಾರ ಮುಖ ನೋಡಿ ಅಲ್ಲ, ಮೋದಿಯ ಮುಖ ನೋಡಿ. ಅಪ್ಪ ಸರಿ ಇಲ್ಲದಿದ್ರೆ, ಅಪ್ಪ ಸರಿ ಇರ್ತಾರೆ, ಮಕ್ಕಳು ಸರಿ ಇಲ್ಲದೆ ಏನ್ ಮಾಡಕ್ಕಾಗತ್ತೆ? ಕೆಲವರು ಹೇಳ್ತಾರೆ ಹೆಣ್ಣು ಕೊಡುವಾಗ, ಇಲ್ಲದ ಎಡ್ಡೊಲ್ಲೇರು ಅಂತೇಳಿ, ಅಪ್ಪ ಮನೆಯವ್ರು ಚೆನ್ನಾಗಿದ್ದಾರೆ ಅಂತೇಳಿ ದಾರಿ ಹೇಳ್ಬಿಡುದು ಹೆಣ್ಣು. ಈಗ ಮತ ಕೊಟ್ಟವ್ರು ನಾವು ದಾರಿಯಲ್ಲಿದ್ದೇವೆ. ಇದೇ ಭ್ರಷ್ಟಾಚಾರ ಆಗ್ತಾ ಇದೆ. ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ, ಸಾಧ್ಯನೇ ಇಲ್ಲ. ಇದು ಸಿಕ್ಕಿರೋದು ಒಂದು ಮರಿ. ಇಂಥ ದೊಡ್ಡ ದೊಡ್ಡ ಕುಳಗಳು ಇನ್ನೂ ಇದೆ. ಜಯರಾಜ್ ಅವರನ್ನು ಸಣ್ಣ ಮರಿ. ಸೊ ನೀವು ಹೇಳೋ ಪ್ರಕಾರ ನಗರ ಪಾಲಿಕೆ, ಮೂಡ, ಎಲ್ಲಾ ಕಡೆನೂ ಯಥಾ ಪ್ರಕಾರ ಮೂಡದ ಗುರು ಅವರನ್ನು ನಾವು ಹೋರಾಟ ಮಾಡಿ ಕೊನೆಗೆ ಅವರನ್ನು ಇಲ್ಲಿಂದ ತೆಗೆದು ಅಂತ ಸಿಟಿಯಿಂದ ತೆಗೆದು ಮೂಡದಲ್ಲೇ ಗ್ರಾಮಾಂತರಕ್ಕೆ ಹಾಕಿದ್ರು.
ಅಲ್ಲೇ ಇರೋದು. ಅಲ್ಲೇ ಅವ್ರು ಚೇಂಜ್ ಆಗುದಿಲ್ಲ. ಇನ್ನೊಂದು 25 ವರ್ಷ ಬಿಜೆಪಿ ಸರ್ಕಾರ ಇದ್ರೆ ಇಲ್ಲೇ ಇರ್ತಾರೆ, ಕಾಂಗ್ರೆಸ್ ಬಂದ್ರೆ ಇಲ್ಲೇ ಇರ್ತಾರೆ. ಹೋರಾಟಗಾರರಿಗೆ ಒಂಥರ ಹುಚ್ಚು ಅಂತೇಳಿ ಹೇಳ್ಬೋದು ಇವರು. ಯಾಕಂತ ಹೇಳಿದ್ರೆ ನಾವು ಹೋರಾಟ ಮಾಡಿದ ಕೂಡಲೇ ಕೊನೆಗೆ ಹೇಳ್ತಾರೆ ಅವ್ರು ಕಾಂಗ್ರೆಸ್ಸಿಗೆ ಸೇರಿದ್ದಾರೆ, ನಾವು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ನಾವು ಇವತ್ತು ಇನ್ನೂ ಕೂಡ ನಾವು ಹಾಕೋದು ಮೋದಿಗೆ ಮತ. ಆದರೆ ಇತ್ತೀಚಿನ ದಿನಗಳು ಇದನ್ನು ನೋಡೋ ಬೇಜಾರಾಗ್ತಾ ಇದೆ, ಇನ್ನು ಮತ ಹಾಕೋದು ಬೇಡ ಅಂತೇಳಿ ಆಗ್ತಾ ಇದೆ. ಇದು ನಂದೊಬ್ಬಂದಲ್ಲ, ತುಂಬ ಜನ ಇದೇ ಮನಸ್ಸಾಗಿದೆ. ನಾವು ಒಂದು ಆದರ್ಶದ ವಿಚಾರವನ್ನು ಇಟ್ಕೊಂಡು ಮತ್ತೊಂದು ಆದರ್ಶ ಸಮಾಜದ ವಿಚಾರವನ್ನು ಇಟ್ಕೊಂಡು ನಾವು ಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದೆವು. ಬಟ್ ನಮ್ಮ ಸರ್ಕಾರ ಬಂದಾಗ ಕೂಡ ಭ್ರಷ್ಟಾಚಾರ, ಕ್ರಮ, ವ್ಯವಹಾರಗಳು ಯಥಾಸ್ಥಿತಿಯಲ್ಲಿ ನಡೀತಾ ಅನ್ನುವಂಥ ಒಂದು ಬೇಸರ. ಅವು MJ ಹೆಗಡೆಯವ್ರಿಗೆ ಗೊತ್ತಿದೆ ನನಗಿಂತ ಜಾಸ್ತಿ. ಅವರು ಕೂಡ ಮೂಲತಃ ಬಿಜೆಪಿಯಿಂದ ಬಂದವರು. ದಿನನಿತ್ಯ ನನಗೆ ಒಂದು ಸುಮಾರು 10-15 ವರ್ಷದ ಬುದ್ಧಿ ಹೇಳ್ತಾ ಇದ್ರು, ಯಾಕೆ ಸುನಿಲ್ ಈ ತರ ನೀವು ಬಿಜೆಪಿ ಅಂತ ಹೇಳಿ ಸಾಯ್ತೀರಿ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಬೇಕು, ಇನ್ನೂ ಸ್ವಲ್ಪ ಸಮಯ ಹೋಗಿ ಅಂತ ಹೇಳಿ. ಈಗ ಹೇಳ್ತಾರೆ ನಿಮ್ಗೆ ಗೊತ್ತಾಯ್ತಲ್ಲ ಅಂತೇಳಿ. ನಮಗೆ ಗೊತ್ತಾಗುವಾಗ ಲೇಟ್ ಆಯ್ತು. ಇರಲಿ, ನಾವು ಬಹುಮುಖ್ಯವಾಗಿ ಅಕ್ರಮ ಮರಳುಗಾರಿಕೆ ಇರ್ಬೋದು ಅಥವಾ ಅವ್ಯವಹಾರದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದ್ದೇವೆ. ಯಾವ ರೀತಿ ಕನಿಷ್ಠ ಏನು ಜನಸಾಮಾನ್ಯರು ಅಥವಾ ನಾಗರಿಕರು ಇವೆಲ್ಲ ಈ ರೀತಿ ಅಕ್ರಮವನ್ನು, ಅದು ಕೂಡ ಬಹುಮುಖ್ಯವಾಗಿ ಮರಳು ನೀವು ಹೇಳಿದ್ರೆ, ಯಾಕಂತ ಹೇಳಿದ್ರೆ ನದಿಗಳಲ್ಲಿ ಇವತ್ತು ನಡ್ಕೊಂಡು ಹೋದ್ರೆ ಯಾರಾದ್ರೂ ನದಿಗೆ ಇಳಿದವನು ಸತ್ತೇ ಹೋಗ್ತಾರೆ. ಅಟ್ಲೀಸ್ಟ್ ನಮ್ಮ ಪರಿಸರವನ್ನು, ನಮ್ಮ ಬದುಕನ್ನು, ನಮ್ಮ ಜನರ ಬದುಕನ್ನು ಉಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾತಾಡೋ. ಸಣ್ಣ ಒಂದು ಬ್ರೇಕ್ ತಗೊಳ್ಳೋ. ಈಗ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕಡಿವಾಣವಿಲ್ಲದ ಅಕ್ರಮ ಮರಳುಗಾರಿಕೆ ಮತ್ತು ಭ್ರಷ್ಟಾಚಾರ. ನಾವು ಕರಾವಳಿಯಲ್ಲೇ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ಬಗ್ಗೆ ಬಿಜೆಪಿ ಅವತ್ತು ಮಾತಾಡ್ತಾ ಇತ್ತು, ಯಾವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಅಥವಾ ಯಾವಾಗ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಅವತ್ತೆಲ್ಲ ಮಾತಾಡುವಾಗ ಅವರು ಬಹುಮುಖ್ಯವಾಗಿ ಹೇಳ್ತಿದ್ರು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮುಖಂಡರೆಲ್ಲ ಅಕ್ರಮ ಮರಳುಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇವತ್ತು ನೋಡಿದರೆ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಿಲ್ಲ. ಸೊ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಮತ್ತು ಬಹುಮುಖ್ಯವಾಗಿ ಅಕ್ರಮ ಮರಳುಗಾರಿಕೆ ಬಗ್ಗೆ ಜಿಲ್ಲಾಡಳಿತಕ್ಕೆ ಒಬ್ಬ ವಿಷಲ್ ಬ್ಲೋವರ್ ಥರ, ಅಂದರೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಾಮಾಜಿಕ ಕಾರ್ಯಕರ್ತ ಸುನಿಲ್ ಬಜಲ್ಕೇರಿ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನೂರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಶೈಕ್ಷಣಿಕ ಸಲಹೆಗಾರರಾಗಿರುವಂಥ MJ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾನು ಮತ್ತೆ ಅದೇ ವಿಚಾರಕ್ಕೆ ಬರುವಂಥದ್ದು, ಸುನಿಲ್ ಅವರೇ, ಈ ಅಕ್ರಮ ಮರಳುಗಾರಿಕೆಯನ್ನು ತಡಿಲಿಕ್ಕೆ ಸಾಧ್ಯ ಇಲ್ವಾ ಅಂತ? ಖಂಡಿತವಾಗಿ ಸಾಧ್ಯತೆ ಇದೆ. ಏನ್ ಮಾಡಬಹುದು, ಹೇಗೆ? ಪೊಲೀಸ್ ಅಧಿಕಾರಿ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಈಗ ಅಲ್ಲಲ್ಲಿ ಚೆಕ್ ಪೋಸ್ಟ್ ಅನ್ನು ಮಾಡಬೇಕು. ಎಷ್ಟು ಗಾಡಿ ಹೊರಗೆ ಹೋಗ್ತದೆ ಪ್ರತಿಯೊಂದು ಪರ್ಮಿಟ್ ಅನ್ನು ಚೆಕ್ ಮಾಡಿ ಬಿಡಿ. ಯಾಕೆ ಬಿಡ್ತಾ ಇಲ್ಲ? ಕೇರಳಕ್ಕೆ ಹೋಗುವ ಚೆಕ್ ಪೋಸ್ಟ್ ಅಲ್ಲೇ ನಿಲ್ಲಿಸಿ, ನೀವು ನಿಲ್ಲಿಸೋದಿಲ್ಲ. ನಿಲ್ಲಿಸಿದ್ರೆ ಅವರಿಗೆ ವರ್ಗಾವಣೆ ಖಂಡಿತ. ನಿಲ್ಲಿಸಿದ್ರೆ ವರ್ಗಾವಣೆ ಖಂಡಿತ. ಯಾವ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸ್ ಅಧಿಕಾರಿ ಕೈ ಕೊಡ್ತಾನೆ? ಈಗ ಅದಲ್ಲದೆ ನೀವು ಹೇಳಿದಾಗ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡಬೇಕಾದ ಜಾಗದಲ್ಲಿ ಕೂಡ ಮಿಷನ್ಗಳನ್ನು ತಂದು ಡ್ರಿಡ್ಜಿಂಗ್ ಮಾಡಿ ಮಾಡ್ತಾರಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ವಾ ಅಂತ ನೋಡಿ. ಈಗಾಗಲೇ ಚಿಪ್ಪು ತೆಗೆಯುವಂತ ಅಲ್ಲಿ ಲೋಕಲ್ ಮರವಾಯಿ ತೆಗೆಯುವರು ಈಗ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು DC ಗೆ ಈಗ ನಿಂತಿದೆ. ತಣ್ಣೀರು ಬಾವಿಯಲ್ಲಿ 2 ಕಡೆಯಲ್ಲಿ ತೆಗೆಯುವಂತ ಜಾಗ ನಿಂತಿದೆ. ಈಗ ಒಂದು ಬ್ಲಾಕ್ ಮಾತ್ರ ಇರುವುದು, ಕೆಲವರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲ, ನೀವು ತಣ್ಣೀರು ಬಾವಿ ಅಂತ ಹೇಳ್ತೀರಿ, ಈಚೆ ಅದು ಬೊಕ್ಕಪಟ್ಟಣ ಏರಿಯಾಕ್ಕೆ ಬರುವಾಗ ಕೂಡ ಅಲ್ಲ, ಅಲ್ಲಿ ಈಗ ನಿಲ್ಸಿದ್ದಾರೆ DC ಅವರು. ಈಗ ಒಂದು 3-4 ದಿವಸ ಆಯ್ತು. 3-4 ದಿವಸ ಅದು ಕಂಟಿನ್ಯೂ ಆಗಿ ನಿಲ್ಬಹುದಾ ಅಥವಾ ಪುನಃ ಯಥಾ ಪ್ರಕಾರ? ಇಲ್ಲ, ಈಗ ಇಲ್ಲಿಯ ಶಾಸಕರಿದ್ದಾರೆ, ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೇನೆ. ಅವರಿಗೆ ಫೋನ್ ಮಾಡಿದ ಕೂಡಲೇ, ಯಾಕಂತ ಹೇಳಿದ್ರೆ ಬಹುತೇಕ ಅಕ್ರಮಗಳನ್ನು ಇವತ್ತು ಭಾಗಿಯಾರಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಿಲ್ಸಿದ್ರೆ ಚುನಾವಣಾ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಕಾಂಗ್ರೆಸ್ನವರು ಕೂಡ ಅದನ್ನೇ ಮಾಡ್ತಾ ಇದ್ದದ್ದು. ಅಲ್ಲಲ್ಲ, ಅವ್ರು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು, ಈಗ ಬಿಜೆಪಿ ಬಂದ್ರು. ನಾಳೆ ಪುನಃ ಕಾಂಗ್ರೆಸ್ಗೆ ಹೋಗ್ತಾರೆ. ಅವ್ರು ನಿಲ್ಲುವುದಿಲ್ಲ. ನಿಲ್ಲುವುದು ನಮ್ಮಂತ ಕಾರ್ಯಕರ್ತರು. ಅಧಿಕಾರ ಬಂದಾಗ ನಮ್ಗೆ ಮಾತಾಡುವಾಗಿಲ್ಲ, ಮಾತಾಡಿದವನಿಗೆ ಕಾಂಗ್ರೆಸ್ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೋರಾಟ ಅಂತೂ ಮಾಡ್ಲೇಬಾರ್ದು, ಪ್ರಶ್ನೆ ಮಾಡಬಾರ್ದು. ಅಧಿಕಾರ ಇಲ್ಲದಿದ್ದಾಗ, ಅಂದ್ರೆ ನಾವು ಪ್ರತಿಪಕ್ಷದಲ್ಲಿರುವಾಗ ಮಾತ್ರ ಪ್ರಶ್ನೆ ಮಾಡ್ಬೇಕಂತ. ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ನಮ್ಮ ವ್ಯವಸ್ಥೆ, ನಮ್ಮ ಆಡಳಿತ ಅದೆಷ್ಟೇ ಅಕ್ರಮ ಮಾಡಿದ್ರು ಕೂಡ ನಾವು ಮೌನಿಗಳಾಗಿರ್ಬೇಕಂತ. ಅದಕ್ಕಿಂತ ದೊಡ್ಡದು ದುರಂತ ಅಂತ ಹೇಳಿದ್ರೆ ವಿರೋಧ ಪಕ್ಷ ಸತ್ತೋಗಿದೆ. ಬಿಜೆಪಿ ಆದ್ರೂ ವಿರೋಧ ಮಾಡ್ತಾ ಇತ್ತು, ಕಾಂಗ್ರೆಸ್ನವರು ಸಮಪಾಲ್ ತಗೊಂಡಿದ್ದಾರೆ ಈಗ. ಅಕ್ರಮದಲ್ಲಿ ಕೂಡ 100ಕ್ಕೆ 100. MJ ಹೆಗಡೆ ನಿಮ್ಗೆ ಗೊತ್ತಿದೆ, ಯಾಕೆ ಮಾತಾಡ್ತಾ ಇಲ್ಲ? ಇಷ್ಟು ನಾಯಕರಿದ್ದಾರೆ, ಮಿನಿಸ್ಟರ್ ಆದವರಿದ್ದಾರೆ, ತುಂಬಾ ಒಂದು 5-6 ಸತಿ ಕಾರ್ಪೊರೇಟರ್ ಆಗಿದ್ದಾರೆ, ಯಾರು ಮಾತಾಡ್ತಾ ಇಲ್ಲ? ವಿರೋಧ ಪಕ್ಷ ಸರಿಯಾಗಿದ್ರೆ
ಜನಸಾಮಾನ್ಯರಿಗೆ ನಮ್ಮಂತವರಿಗೆ ಮರಳುಗಾರಿಕೆ ಬಗ್ಗೆ ಪ್ರತಿಪಕ್ಷದವರು ಕೂಡ ಮಾತಾಡ್ತಾ ಇಲ್ಲ ಅಂತ ಸುನಿಲ್ ಬಜಿಲಕೆರೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಮಾತಾಡಿದ್ರು ಅಂತ ಹೇಳಿ ತೋರಿಸ್ಲಿ ಅವರು. ಅವರಿಗೆ ಆಗ್ತಾ ಇಲ್ಲ, ಯಾಕಂತಂದ್ರೆ ಅವರದ್ದು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಈಗ ಸುನಿಲ್ ಬಜಿಲಕೆರೆ ಅವರೇ ಅಟ್ಲೀಸ್ಟ್ ಒಂದು ರಿವೆಂಜ್ಗಾದ್ರೂ ಮಾತಾಡ್ಬೇಕಿತ್ತಲ್ಲ. ಈಗ ಯಾವಾಗ ಕಾಂಗ್ರೆಸ್ ಅಧಿಕಾರ ಇತ್ತು ಆವಾಗ ದಿನಾ ಬೆಳಿಗ್ಗೆದ್ದು, ನೀವು ಆಗ ನಾನು MJ ಅವ್ರ ಹತ್ರ ಹೇಳ್ತಾ ಇದ್ದೆ, ದಿನಾ ಬೆಳಿಗ್ಗೆದ್ದು ಬಿಜೆಪಿ ಮುಖಂಡರು ಸಾಲಾಗಿ ನಿಂತು ಹೇಳ್ತಾ ಇದ್ರು, ಕಾಂಗ್ರೆಸ್ನ ಕಾರ್ಯಕರ್ತರು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅಂತ. ಅಟ್ಲೀಸ್ಟ್ ಆ ರಿವೆಂಜಿಗಾದ್ರೂ ಇವತ್ತು ಕಾಂಗ್ರೆಸ್ನವ್ರು ಮಾತಾಡ್ಬೇಕಿತ್ತಲ್ವಾ? ಮಾತಾಡುದಿಲ್ಲ. ಯಾಕಂತ ಹೇಳಿದ್ರೆ ಸಮಪಾಲು ತೆಕೊಂಡು ಅಕ್ರಮ ಸಮಬಾಳು, ಅಕ್ರಮದಲ್ಲಿ ಅವ್ಯವಹಾರದಲ್ಲಿ ಕೂಡ ನಾವು ಬೀದಿ ಪಾಲು ಹೋರಾಟಗಾರರು. MJ ಅವರೇ ಏನ್ ಹೇಳ್ತೀರಿ? ಈಗ ಸುನೀಲ್ ಅವರು ಹೇಳಿದ ವಿಚಾರಗಳನ್ನೇ ಹಿನ್ನೆಲೆ ಆಗಿಟ್ಕೊಂಡು ಏನ್ ಹೇಳ್ತೀರಿ? ನೋಡಿ, ಈ ಭ್ರಷ್ಟಾಚಾರ, ಈ ರೀತಿಯ ಅವ್ಯವಹಾರಗಳು ಇದು ನಮ್ಮ ಟೋಟಲ್ ಒಂದು ಸೈಕ್ಲಿಂಗ್ ಇದೆ. ಇದು ಸ್ಟಾರ್ಟ್ ಆಗೋದು ಚುನಾವಣಾ ಬೂತಿನಿಂದ. ಚುನಾವಣಾ ಇನ್ನು ಬೂತಿನಲ್ಲಿ ಇವತ್ತಿನ ಟ್ರೆಂಡಲ್ಲಿ ನಮ್ಮ ಕಾಲಘಟ್ಟದಲ್ಲೆಲ್ಲ ಇರಲಿಲ್ಲ. ನಾವೆಲ್ಲ ಬೆಳಿಗ್ಗೆ ಒಂದು ಅವಲಕ್ಕಿ ಚಾ, ಮಧ್ಯಾಹ್ನ ಒಂದು ಗಂಜಿ ಚಟ್ನಿ, ಮತ್ತು ರಾತ್ರಿ ಒಂದು ಊಟ. ಮಧ್ಯದಲ್ಲಿ ಎಲ್ಲಿಯಾದರೂ ಕಾರ್ಯಕರ್ತರು ಎಲ್ಲವೂ ಮನೆಯಲ್ಲಿ. ನನಗೆ ಗೊತ್ತಿದೆ, ನಾನಿಲ್ಲಿ ABP RSS ಇದರ ಹಿಂದೂ ಸಂಘಟನೆಯಲ್ಲಿರೋ ತಾರಾಯ್ ಸುಬ್ರಾಯರು ಅಂತಿದ್ರು. ಈ ನಿಮ್ಮ ಮಾಯಾ ಇಂಟರ್ನ್ಯಾಷನಲ್ ಹೋಟೆಲ್ ಉಂಟಲ್ಲ, ಅವರ ವಾಸ ಇದ್ದಾನಲ್ಲ, ಅವರ ತಂದೆ. ಸೊ ಅವರ ಮನೆಯಲ್ಲಿ ನಾವೆಲ್ಲ ಸೇರಿತು. ನಾನು, ಬಜಿಲಕೆರೆ ಕಮಲಾಕ್ಷರು, ಇವರೆಲ್ಲ ಆಗ ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು. ನಮಗೆ ಈ ಸುಣ್ಣ, ಒಂದು ಡಬ್ಬಿಯಲ್ಲಿ ಸುಣ್ಣ ಬರೀಲಿಕ್ಕೆ, ಮತ್ತೆ ಈ ಇದ್ರದ್ದು ಮುಚ್ಚಳ ಅಂತ ಸೋಡಾದ ಮುಚ್ಚಳವನ್ನ ಅದರದ್ದು ಕಮಲ ರಸ್ತೆಯಲ್ಲಿ ಮಾಡಿ ನಮಗೆಲ್ಲ ಆಗ 4 ಆಣೆ ಕೊಟ್ಟವ್ರು ಇಲ್ಲ. ಆಯ್ತಾ? ಈಗ ಏನಾಗಿದೆ ಅಂದರೆ ಎಲ್ಲ ಬೂತಿಗೂ ನೀವು ಕಮ್ಮಿ ಅಂದರೆ 20,000 ರಿಂದ 30,000 ಕೊಡಲೇಬೇಕು. ಆಮೇಲೆ ಆಗ ಜಾಹೀರಾತುಗಳಿಗೆ ಆ ರೀತಿ ದುಡ್ಡು ಚೆಲ್ತಿರ್ಲಿಲ್ಲ ಪತ್ರಿಕೆಗಳಿಗೆ, ಈಗ ಜಾಹೀರಾತುಗಳಿಗೆ ಚೆಲ್ಲಬೇಕು. ಆಮೇಲೆ ಒಂದು ಸಮಾವೇಶ ಅಂತ ಮಾಡಿದರೆ ಗಾಡಿಯಲ್ಲಿ ಜನ ತರಲಿಕ್ಕೆ ಗಾಡಿ ಬಾಡಿಗೆ, ಬಂದವರಿಗೆ ಖರ್ಚಿಗೆ ಇದು ಕೊಡಬೇಕು. ಆಮೇಲೆ ಇನ್ನೂ ನಾರ್ತ್ ಕರ್ನಾಟಕ, ನಾನು ಪೂಜಾರಿಯವರು ಹೋದಾಗ ನೋಡಿದ್ದೇನೆ, ಅಲ್ಲಿ ನಮ್ಮ ಗಾಡಿಗಳು ಒಂದು ಕೆಲವು ಊರಿ ಒಳಗೆ ಹೋಗುವಾಗ ಹಳ್ಳಿಯಲ್ಲಿ ನಮ್ಮ ಗಾಡಿಯಲ್ಲಿ ನಾವು ಏನೋ ತಂದಿದ್ದೇವೆ ಅಂತ ಫಿಕ್ಸ್ ಅವರು ಬಂದು ಸೀದಾ ಕೈ ಹಾಕಿ ಹುಡುಕೋದಿಗೆ ಏನಿಲ್ಲ ಅಂತ. ಇದು ನಾನು ನೋಡಿದ್ದೆ. ಸೊ ಇದೆಲ್ಲವೂ ಕೂಡ ಅಂದರೆ ಮತದಾರ ಕೂಡ ಭ್ರಷ್ಟನೋ ಮತ್ತು ಭ್ರಷ್ಟಾಚಾರವನ್ನು ನಾಯಕರನ್ನು ಆಯ್ಕೆ ಮಾಡುವಾಗ ಅವರು ಭ್ರಷ್ಟರಾಗೋದು ಜಾಸ್ತಿ ಆಗ್ತಾ ಇದೆ. ಈಗ ದುಡ್ಡು ಕೊಡದೆ ವ್ಯವಹಾರ ಇಲ್ಲ. ಇದು ಸುನಿಲ್ ಅವರೇ, ಬಿಜೆಪಿಯಲ್ಲಿ ಕೂಡ ದುಡ್ಡು ಕೊಡದೆ ವ್ಯವಹಾರ ಇಲ್ಲ, ಸಾಧ್ಯವೇ ಇಲ್ಲ. ಒಬ್ಬ MLA ಇಲೆಕ್ಷನ್ಗೆ ನಿಲ್ಬೇಕಾದ್ರೆ ಸುಮಾರು 10 ಕೋಟಿ ಖರ್ಚು ಮಾಡಬೇಕು. ಎಲ್ಲಿ? ಕರಾವಳಿಯಲ್ಲಿ. ಬ್ಯಾಂಗ್ಳೂರಲ್ಲಂತೂ 30 ರಿಂದ 50 ಕೋಟಿ. ಈ 10 ಕೋಟಿ ಖರ್ಚು ಮಾಡಿದವ ಏನ್ ಮಾಡ್ಬೇಕು? ಕಿಸೆಯಿಂದಾನೇ ಮಾಡ್ತಾನೆ, ಮನೆಯಿಂದ ಮಾಡ್ತಾನೆ, ಅವನ್ ತೆಗಿಲೇಬೇಕು, ರಿಟರ್ನ್ ತೆಗಿಲೇಬೇಕು. ಆಯ್ತಾ? ಈಗ ಅದು ಒಂದಾಯ್ತಲ್ಲ. ಈಗ ನೀವು ಅಧಿಕಾರಿಗಳದ್ದು ಹೇಳಿದ್ರಿ, ಅಧಿಕಾರಿಗಳ ಕತೆ ಏನು? ಅಪಾಯಿಂಟ್ಮೆಂಟಿಗೆ ಕೊಡಬೇಕು, ಟ್ರಾನ್ಸ್ಫರಿಗೆ ಕೊಡಬೇಕು. ಅದು ಕೊಡದಿದ್ರೆ ಅವ ಅಲ್ಲಿ ಚುನಾವಣೆಗೆ ಖರ್ಚು ಮಾಡಿದ ಅವನಿಗೆ ಬರುತ್ತಿಲ್ಲ ತಗೊಳ್ಳೋದು. ಈಗ ಮೂಲಕ್ಕೆ ಬರುವ, ನೀವು ಹೇಳಿದ್ರಿ, ನೀವು ಅವಲಕ್ಕಿ ತಿಂದೋ ಅಥವಾ ಒಂದು ಹೊತ್ತಿನ ಗಂಜಿ ತಿಂದುಕೊಂಡು ಆ ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದೆವು ಅಂತ. ಇವತ್ತು ಪರಿಸ್ಥಿತಿ ಅದು ಹಾಗೆಲ್ಲ. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳಿ, ಅದು ಆಗ ಗಂಜಿ ಊಟ ಮತ್ತು ಉಪ್ಪಿನಕಾಯಿ ಇತ್ತು. ಈಗ ಗಂಜಿ ಊಟ ಇಲ್ಲ, ನೆಕ್ಕೊಳ್ಳಿಕ್ಕೆ ಉಪ್ಪಿನಕಾಯಿ ಉಂಟು, ಹಾಕ್ಲಿಕ್ಕೆ ಬಾಟ್ಲಿ ಉಂಟು ಅಂತ. ನಾನೊಂದು ಕಡೆ ಗುಂಡು ಊಟ ಈಗ ಅಂದ್ರೆ ದುಡ್ಡು ಕೂಡ ಬೂತ್ ಲೆವೆಲ್ ಸರಿಯಾಗಿದೆ. ಎಲ್ಲ ಪಕ್ಷ ಬೂತ್ ಲೆವೆಲ್ ಅಲ್ಲಿ ಈ ರೀತಿ ದುಡ್ಡು ಹಂಚಿಕೆ ಮಾಡಿದ್ರೆ ಮತ್ತೆ ನೀವು ಭ್ರಷ್ಟಾಚಾರವನ್ನು ಎಲ್ಲಿ ಕಂಟ್ರೋಲ್ ಮಾಡ್ತೀರಿ? ತಾರು, ನಾನು ನಿಮಗೆ ಹೇಳ್ತೇನೆ, ನಾನೊಂದು ಬುಕ್ ಬರೆದೆ, ಲೇಖನ ಬರೆದೆ, ಪ್ರಜಾವಾಣಿಯಲ್ಲಿ ಬಂತು. ಅದು 15 ದಿವಸ ಲೇಖನ ಮೇಲೆ, 6-7 ವರ್ಷದ ಮೊದಲು. ಅದು ನೊಣಸು ಮುತ್ತಿಕೊಳ್ಳುವುದು ಸಿದ್ಧಾಂತಕ್ಕಲ್ಲ ಅಂತ. ಆಗ ಮುತ್ತಿಕೊಳ್ಳುವುದು ಸಿದ್ಧಾಂತಕ್ಕಲ್ಲ ಅಂತ, ಕಚಡಕ್ಕೆ ಮಾತ್ರ ಅಂತ. ಸೊ ಅಲ್ಲಿ ನಾ ಬರೆದಿದ್ದೇನೆ, ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸೇ ಕೊಟ್ಟಿದ್ದೇನೆ. ನಾನೊಂದು ಎಕ್ಸ್ ಪಾರ್ಟಿ, ನಾನು MLAಗೆ ನಿಂತರೆ ಇವರು ನನ್ನದೇ ಪಾರ್ಟಿಯ ಜಿಲ್ಲಾ ಪಂಚಾಯತ್ ಮೆಂಬರ್ ಅಥವಾ ಕಾರ್ಪೊರೇಟ್ರು, ನಾನು ಅವ್ರಿಗೆ ದುಡ್ಡು ಕೊಡಲೇಬೇಕು. ಇಲ್ಲಿ MLA ನಿಲ್ಲುವವ ಅವನದೇ ಪಕ್ಷದ ಕಾರ್ಪೊರೇಟರ್ಗಳಿಗೆ ದುಡ್ಡು ಹಂಚಲೇಬೇಕು. ಇವತ್ತು ನಿಷ್ಠಾವಂತರಿದ್ದಾರೆ, ಹಣ ತಗೊಳ್ಳೋದವರು ತುಂಬಾ ಜನ ಇದ್ದಾರೆ. ಅದು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಇಲ್ಲ, ಅದು ಇವತ್ತಿಗಿದ್ದಾರೆ ತುಂಬಾ ಜನ. ಆದ್ರೆ ಒಟ್ಟು ಸಿಸ್ಟಮ್ ಚೇಂಜ್ ಮಾಡ್ತೇನೆ ಅಂತ ಒಂದಿಬ್ರು ಇದ್ರು, ಅವರನ್ನೆಲ್ಲ ಈಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲ, ಒಟ್ಟು ಸಿಸ್ಟಮ್ ಸಿಟಿ ಕಾರ್ಪೊರೇಷನ್ ಅಲ್ಲಿ ನೋಡ್ತಾ ಇದ್ದೆವು.
ಒಟ್ಟು ಸಿಸ್ಟಮ್ ಉಂಟಲ್ಲ. ನಾನು ನೇರವಾಗಿ ಹೇಳ್ತೇನೆ, ನಾಳೆ ನಾನು MLA ಆದರೂ, ಮಂತ್ರಿ ಆದರೂ, ಮುಖ್ಯಮಂತ್ರಿ ಆದರೂ ನಾನು ಬದಲಾವಣೆ ಮಾಡ್ತೇನೆ ಹೇಳೋದು ನನಗೆ ಸಾಧ್ಯ ಇಲ್ಲ. ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ನಿಮ್ಮಿಂದ, ಮೀಡಿಯಾದಿಂದ ಸಾಧ್ಯ ಇದೆ. ಬುಕ್ಕಿಂಗು ಸಾಧ್ಯ ಇದೆ ಅಂತ ಹೇಳ್ತೀರಿ. ನೀವು ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇದುವರೆಗೆ ನಿಮ್ಮನ್ನು ಮಂಗಳೂರಿನ ಯಾವ ಮೀಡಿಯಾದವರು ಕರೆದಿಲ್ಲ ಅಂತ. ಅದೇ ಹೇಳ್ತಾ ಇನ್ನು ನಿಮ್ಮಿಂದ ಬದಲಾವಣೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಮೀಡಿಯಾದವರ ಹತ್ರ ಹೇಳಿದ ಕೂಡಲೇ ನಾವು ಬೇಕಾದಂತ ಮಾಹಿತಿಗಳನ್ನು ಕೊಡ್ತೇವೆ ನಮ್ಮ ನ್ಯೂಸ್ ರೂಮಿಗೆ, ಅಲ್ಲಿಂದ ಆ ಮಾಹಿತಿ ಹೊರಗೆ ಬರ್ತಾ ಇಲ್ಲ. ಅದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ದೇಶದ 70% ಮೀಡಿಯಾಗಳು ಸಂಪೂರ್ಣ ಸೇಲ್ ಮಂಗಳೂರು, ನಾನು ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿರುವಂತಹ ಒಬ್ಬ ನಿಷ್ಠಾವಂತ ಪತ್ರಕರ್ತರು ಮಂಗಳೂರಲ್ಲಿ ಮಾತ್ರ ಇದ್ರು. ಇವತ್ತು ಅವರು ಎಲ್ಲ ಕಣ್ಮರೆ ಆಗ್ತಾ ಇದ್ದಾರೆ. ಅದೇ ಬೇಸರ. ಒಂದೆರಡು ಜನ ನಾನು ನೋಡ್ತಾ ಇದ್ದೆ, ಜಿತೇಂದ್ರ ಕುಂದೇಶ್ವರ್, ಮತ್ತೊಂದು ಇತ್ತೀಚೆಗೆ ಅಂತ ಹೇಳಿ ಪತ್ರಿಕೆ ಅಂತ ಹೇಳಿದ್ರೆ ಪ್ರಕಾಶ್ ಪಾಂಡೇಜ್, ಜಯಕಿರಣ. ಈಗ V4 ಅಲ್ಲಿ ನೀವು ಕರೆದ್ರಿ ನಮ್ಮನ್ನು, ನನ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇಷ್ಟರವರೆಗೆ ನಾನು ಕರೀಲಿಲ್ಲ ಯಾರು. ನನಗೆ ನನ್ನ ಮನಸ್ಸಿನ ಮಾತಿದೆ, ಅದನ್ನು ಹೇಳುವಂತ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ನಿಮ್ಮ ಚಾನೆಲ್ಗೆ ಧನ್ಯವಾದ ಹೇಳ್ತೇನೆ. ಹಾಗಾಗಿ ಭ್ರಷ್ಟಾಚಾರ ಧರ್ಮ ಭ್ರಷ್ಟಾಚಾರ ಹೇಳುದು ಒಂದು ದೊಡ್ಡ ಬ್ರಹ್ಮಾಂಡ ಇದು. ಇದನ್ನು ಸರಿ ಮಾಡಬೇಕು ಅಂತಂದ್ರೆ ಮೊದಲು ಜನ ಸರಿಯಾಗಬೇಕು, ಮತ್ತು ಮನಸ್ಥಿತಿ ಬದಲಾಗಬೇಕು. ಒಳ್ಳೆಯ ನಾಯಕರಿಗೆ ನೀವು ಓಟು ಕೊಡಬೇಕು. ಒಳ್ಳೆಯ ನಾಯಕರಿಗೆ ಈಗ ಸಮಸ್ಯೆ ಎಲ್ಲಿ ಹುಡುಕೋದು ಒಳ್ಳೆಯ ನಾಯಕ ಅಂತ ಇಲ್ಲ. ನಾನು ಹೇಳ್ತೇನೆ, ನೀವು ಈಗ ಕಾರ್ಪೊರೇಷನ್ಗಳಲ್ಲಿ ಸಣ್ಣ ಸಣ್ಣ ಜಿಲ್ಲಾ ಪಂಚಾಯತ್ ಅಲ್ಲಿ ಇರ್ಬೋದು, ಅನೇಕ ಕಡೆ ಒಳ್ಳೆಯವ್ರು ನಿಂತರು, ಇಂಡಿಪೆಂಡೆಂಟ್ ಆಗಿಯೋ ಬೇರೆ ಪಕ್ಷದಿಂದ ಬೇರೆ, ಅವ್ರನ್ನ ಸೋಲಿಸ್ತಾರಲ್ಲ ಮಾರ್ರೆ, ಇವರು ಸೋಲಿಸ್ತಾರೆ. ಹೌದು, ವ್ಯವಸ್ಥೆ ಸೋಲಿಸ್ತದೆ ಅವರನ್ನು. ಸೊ ನಾನು ಹೇಳುದು ನಿಮಗೆ ಒಳ್ಳೆಯ ನಾಯಕ ಏನು ಆಕಾಶದಿಂದ ಬೀಳುದಾ? ನಮ್ಮ ನಡುವೆ ಹುಟ್ಟಿಕೊಳ್ಳಬೇಕು, ಪಬ್ಲಿಕ್. ಸುನಿಲ್ ಅವರೇ, ಅಲ್ಲ, ಒಳ್ಳೆ ನಾಯಕರು ಇದ್ರು ಅವ್ರ ಹತ್ರಿಗೆ ಮುತ್ತಾಡ್ಕೊ ಎಂತ ನೊಣ ಹೇಳ್ತಾರಲ್ಲ, ಮುತ್ತಾಡ್ಕೊಂಡ್ರು. ಸಿದ್ಧಾಂತಕ್ಕೆ ಮುತ್ಕೊಂಡದಲ್ಲ, ಕಚಡಕ್ಕೆ ಮುತ್ಕೊಂಡಾಗೆ ಮುತ್ಕೊಂಡು ಬಿಡ್ತಾರೆ. ಆ ಕಚಡಗಳು ಬಂದು ನೊಣದ ರೂಪದಲ್ಲಿ ಸೇರ್ಕೊಂಡು ಬಿಡ್ತಾರೆ. ಸಂಪೂರ್ಣ ಒಳ್ಳೆಯ ನಾಯಕ ಸಮಾಧಿಯಾಗಿ ಹೋಗ್ತಾನೆ. ಮತ್ತೊಂದು ನನಗೆ ವಿಶೇಷ ಅನಿಸ್ತಾ ಇದೆ, ಎಲ್ಲದಕ್ಕೂ ಸಂಘ ಪರಿವಾರ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇತ್ತು. ನಿಮ್ಗೆ ಗೊತ್ತಿದೆ, ಡಾಕ್ಟರ್ ಪ್ರಭಾಕರ್ ಭಟ್ರಂತ ಒಂದು ನಾಯಕರು ಇವತ್ತಿದ್ದಾರೆ, ಆದ್ರೆ ಅವರನ್ನು ಮೂಲ ಗುಂಪು ಮಾಡಿದ್ದಾರೆ. ಸೊ ಅಂತ ನಾಯಕರೀಗ ಸಂಘ ಪರಿವಾರದಲ್ಲಿ ಕಾಣ್ತಾ ಇಲ್ಲ. ಮನೆ ಊಟದ ಸಿದ್ಧಾಂತ ನಿಂತೋಗಿದೆ. ಇದು ಯಾಕಾಗಂತ ಹೇಳಿದ್ರೆ ಅವರು ಕೂಡ ಭ್ರಷ್ಟರಾಗಿದ್ದಾರೆ. ಕೆಲವರು, ಬಹುತೇಕ ಮಂದಿ ಬಿಜೆಪಿ ನಾಯಕರು ಭ್ರಷ್ಟರಾಗಿದ್ದಾರೆ. ನಾವ್ ಹೇಳಿದ್ರೆ ಕೆಲವರಿಗೆ ಬೇಜಾರಾಗ್ತಿತ್ತು, ಸುನಿಲೇ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಲ್ಲ, ನಾನು ಹಲವಾರು ಸಂಘದ ಹಿರಿಯವರಿಗೂ ಕೂಡ ಫೋನ್ ಮಾಡಿ ಹೇಳ್ತೇನೆ, ತಪ್ಪಾಗ್ತಾ ಇದೆ ನೀವು ಮಾತಾಡಿ. ನಾನು ದಿನನಿತ್ಯ ಮಾಡುವ ಸಂಘ ಪರಿವಾರದವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದೇನೆ. ಸಂಘ ಪರಿವಾರದವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಒಬ್ಬ ಸಂಘದ ಕಾರ್ಯಕರ್ತ ಸುನಿಲ್ ಬಜಲಕ್ಕೇರಿ ಅವರು ಕೇಳ್ತಾ ಇದ್ದಾರೆ. ಇಷ್ಟು ಅಕ್ರಮ, ಇಷ್ಟು ಅವ್ಯವಹಾರ ನಡೀತಾ ಉಂಟು. ಬಿಜೆಪಿ ಸರ್ಕಾರ, ಬಿಜೆಪಿ ನಾಯಕರುಗಳು, ಬಿಜೆಪಿ ಮುಖಂಡರುಗಳು, ಬಿಜೆಪಿ MLAಗಳು ಅವರ ಮೂಗಿನ ಅಡಿಯಲ್ಲೇ ನಡೀತಾ ಉಂಟು. ಈ ಸಂಘ ಪರಿವಾರ ಏನ್ ಮಾಡ್ತಾ ಉಂಟು ಅಂತ ಕೇಳ್ತಾ ಇದ್ದಾರೆ. ನಿಜವಾಗಿ ನಾನು ಡಾಕ್ಟರ್ ಪ್ರಭಾಕರ್ ಭಟ್ರ ಹತ್ರ ಮಾತಾಡಿದೆ ಹೋಗಿ, ಸರ್ ಹೀಗೆ ಆಗ್ತಾ ಇದೆ ಅಂತೇಳಿ. ಅವರು ಏನ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂತ ಹೇಳಿದ್ರೆ ಇವರಿಗಿಂತ ಮೇಲಿನಲ್ಲಿ ಕುತ್ಕೊಂಡವರು, ಸಂಘದಲ್ಲೇ ಹೋದವರು ಕುತ್ಕೊಂಡಿದ್ದಾರೆ. ಅದನ್ನೆಲ್ಲ ಅವರು ಆಟ ಆಡಿಸಿರುವಾಗ ಅವ್ರಿಗೆ ಏನ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಜನ ಇದ್ದಾರೆ ನನ್ನ ನಿರಂತರ ಸಂಪರ್ಕದಲ್ಲಿ, ಸಂಘದ ಹಿರಿಯವರು ತುಂಬಾ ಜನ ಇದ್ದಾರೆ. ಅನಿವಾರ್ಯವಾಗಿ ಬಾಯಿ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬಂದು ಮುಟ್ಟಿಸಿದ್ದಾರೆ ಅವರು. ಭ್ರಷ್ಟಾಚಾರ ಮುಕ್ತ, ಅವ್ಯವಹಾರ ಮುಕ್ತ ದೇಶವನ್ನು ಕಟ್ತೇವೆ ಅಂತ ಒಂದು ಒಳ್ಳೆ ಸಿದ್ಧಾಂತವನ್ನು ಕಾಂಗ್ರೆಸ್ಗೆ ಬಂದಂತ ಪರಿಸ್ಥಿತಿ ಕರಾವಳಿಯಲ್ಲಿ ಬಿಜೆಪಿಗೆ ಬರುತ್ತೆ. ಅದು ನೋವಲ್ಲಿ ಹೇಳ್ತಾ ಇರೋದು ನಾವು. ನೋಡೋ, ನಾವು ಈ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆ ಮಧ್ಯೆ ಇವತ್ತಿನ ಒಂದು ಬೆಳವಣಿಗೆ ಬಗ್ಗೆ ಒಂದು ಚುಟುಕಾಗಿ ಒಂದು ನಿಮಿಷ ಮಾತಾಡಿ ನಮ್ಮ ಸಂವಾದವನ್ನು ಮುಗಿಸ್ತೇವೆ. ಮೊನ್ನೆ ಏನು ಭಗವಾನ್ ಗೆ ಮಸಿ ಬಳಿದ್ರು ಒಬ್ಬರು ವಕೀಲರು. ಸೊ ಅದೊಂದು ಘಟನೆ ಆಯಿತು, ಕರ್ನಾಟಕದಲ್ಲಿ ಆಯಿತು. ಇವತ್ತು ನಿನ್ನೆ ಏನು ಜಗದೀಶ್ ಅಧಿಕಾರಿ ಬಿಜೆಪಿ ಮುಖಂಡರು ಅವರು ಫೋನಲ್ಲಿ ಖಾಸಗಿಯಾಗಿ ಮಾತಾಡಿದ ವಿಚಾರಗಳು ಏನು ಆ ಮಾತಿನಿಂದ ಅವರು ಹೇಳಿಕೆಗಳಿಂದ ಬಿಲ್ಲವ ಸಮಾಜಕ್ಕೆ ತುಂಬಾ ನೋವಾಯಿತು ಅನ್ನುವಂಥ ಒಂದು ಅಭಿಪ್ರಾಯ. ಎಸ್, ಖಂಡಿತವಾಗಿ ಕೂಡ. ಇವತ್ತು ಒಬ್ಬರು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಜಗದೀಶ್ ಅಧಿಕಾರಿಯ ಮುಖಕ್ಕೆ ಮಸಿ ಬೆಳಿಬೇಕು ಅಂತ. ಭಗವಾನ್ ಅವರ ಮುಖಕ್ಕೆ ಮಸಿ ಬಳಿಯುವಾಗ ಕಾಂಗ್ರೆಸ್ನವರು ಸಾಲು ಸಾಲಾಗಿ ಬಂದು ನಿಂತು ಖಂಡನೆ ಮಾಡ್ತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಾರಿ ತೊಂದರೆ ಆಯಿತು, ಮಸಿ ಬಳಿಯುವುದು ಭಾರಿ ಅನ್ಯಾಯ, ಅಧರ್ಮ ಅಂತ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಲಾಯ್ ಅವರು ಹೇಳ್ತಾರೆ ಜಗದೀಶ್ ಅಧಿಕಾರಿ ಅವರ ಮುಖಕ್ಕೆ ಮಸಿ ಬಳಿದ್ರೆ 1 ಲಕ್ಷ ಕೊಡ್ತೇನಂತ. ಎಸ್, ಇದು 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 ಏನ್ ಕತೆ, ಏನ್ ವ್ಯವಸ್ಥೆ ಅಂತ ಏನ್ ಇದಕ್ಕೆ ನೀವು ಪ್ರತಿಕ್ರಿಯೆ ಕೊಡ್ತೀರಿ? MJ ಅವರು ಕೊಡ್ಲಿ, ನಂದು ವಿರುದ್ಧವಾಗಿರುತ್ತೆ ಅದಕ್ಕೆ ಪ್ರತಿಕ್ರಿಯೆ. ನನಗೆ ನೋಡಿ, ಒಂದು ಅವರಿಗೆ ನೀವು ಪ್ರತಿಭಟನೆ ಇದು ಮಸಿ ಬೆಳೆಯುವಾಗ ವಿರೋಧ ಮಾಡಿದ್ರಿ.
ಈಗ ನಾನೇ ಎದ್ದುಕೊಂಡು ಮಸಿ ಬೆಳೆ ಹೇಳಿ 1 ಲಕ್ಷ ಕೊಟ್ಟು ನನ್ನದು ನೇರವಾಗಿ ಅದು ಆ ರೀತಿ ಒಬ್ಬ ಜನಪ್ರತಿನಿಧಿ ಹಾಗೆ ಪ್ರಚೋದನೆ ಕೊಡುವುದು ಈ ತಾಂಟು ಎಂತ ನೀ ತಾಂಟು ನಾ ತಾಂಟು ಹೇಳಿದಾಗೆ ಇದು ಯುವಕರನ್ನು ಪ್ರಲೋಭ. ಈಗ ಅಲ್ಲಿ ಸಿಕ್ಕಾಕೊಳ್ಳುದು ಯಾರು ಲಾಸ್ಟಿಗೆ? ಪ್ರತಿಭಾ ಕುಳ ಎಲ್ಲ ಯಾರೊಬ್ಬ ಅವ ಹೋಗಿ ಜೈಲಲ್ಲಿ ಕೂತ್ಕೊಳ್ಬೇಕಿನ್ನು. ನಾನು ಹೇಳುದು ಪ್ರತಿಭಾ ಕುಳಾಯಿ ಮೀರಾ ಒಬ್ಬಳು ಮಹಿಳೆಯಾಗಿ ಅಲ್ಲಿ ಮಾಡಿರಲ್ಲ, ಅಷ್ಟು ಆಸೆ ಇದ್ರೆ ಪ್ರತಿಭಾ ಮೇಡಮ್ ಹೋಗಿ ನಾನು ಅದಕ್ಕೆ ಸಪೋರ್ಟ್ ಇಲ್ಲ. ಸುನಿಲ್ ಅವರೇ ಕೊನೆಯದಾಗಿ ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಏನು ಒಬ್ಬ ಜನರನ್ನು ನಾನೊಂಥರ ಅವರಿಗೆ ತುಂಬ ಡೀಪ್ ಆಗಿ ನೀವು ಹಿಂದೂಗಳಲ್ಲಿ BJPಯಲ್ಲಿ ಇರುವಂಥ ಬಿಲ್ ಅವರು ಸುಮಾರು ಏನು ಹಿಂದೂ ಮುಸ್ಲಿಂ ಜಗಳಲ್ಲಿ 17 ಜನರಲ್ಲಿ 12 ಜನ ಬಿಲ್ ಅವರು ಸತ್ಕೊಂಡ್ರು. ಇದು ನನಗೆ ಬಹಳ ಬೇಸರ ಆಗ್ತಾ ಇದೆ. ಹಿಂದುಳಿದ ಕಾರ್ಯಕರ್ತರು. ಸೊ ಇವತ್ತು ಕೋಟಿ ಚೆನ್ನೈ ಅಂತ ಹೇಳಿದ್ರೆ ಬಿಲ್ ಅವರ ಆರಾಧ್ಯ ದೈವ. ಕರಾವಳಿಯಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ 60% ಇರೋದು ಬಿಲ್ ಅವರು. ಮನಸ್ಸಿಗೆ ಧಕ್ಕೆ ಆಗುವಾಗ ಯಾವುದೇ ಒಬ್ಬ BJP ನಾಯಕ ಮಾತಾಡಲಿಲ್ಲ. ಕೊನೆಯ ಗಳಿಗೆಯಲ್ಲಿ ನಮ್ಮ ಪ್ರತಿಭಾ ಕುಳಾಯಿ ಅವರು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಾಗ ನೋಟಿಸ್ ಜಾರಿ ಮಾಡ್ತಾರೆ. ಆಮೇಲೆ ಅವರು ಉಪಾಧ್ಯಕ್ಷ ಅಲ್ಲ ಅಂತ ಹೇಳ್ತಾರೆ. ನಾನು ಸಮರ್ಥನೆ ಮಾಡ್ತೇನೆ ಇದನ್ನು. ಯಾಕಂದ್ರೆ BJP ನಾಯಕರು ಸುಮ್ಮನೆ ಕೂತ್ಕೊಂಡಾಗ ಇದು ಕೋಟಿ ಚೆನ್ನರ್ ಅಂತ ಹೇಳಿದ್ರೆ ಇತಿಹಾಸ ಪುರುಷರಲ್ಲ, ನಮ್ಮ ಆರಾಧ್ಯ ದೈವ ನಾವು. ಅವರಿಗೆ ಅಂತ ಒಂದು ಕೊಂದದ್ದು ಯಾಕಂತೇಳಿ ಮಾತಾಡುವಾಗ ಆ ಮನಸ್ಸು ಪ್ರತಿಯೊಂದು ಬಿಲ್ ಅವರಿಗೆ ಆಗತ್ತೆ. ಅವರು ಅದನ್ನು ತೋರಿಸ್ಕೊಂಡ್ರೆ ಅದ್ರಲ್ಲಿ ತಪ್ಪೇನಿಲ್ಲ. ಎಸ್ 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 ಇದು ಎರಡು ವಿಭಿನ್ನ ಕೋನಗಳ ಅಭಿಪ್ರಾಯಗಳು. ಈ ಒಂದು ಸಂವಾದವನ್ನು ಇವತ್ತು ನಾವೇನು ಭ್ರಷ್ಟಾಚಾರ, ವ್ಯವಹಾರ ಮತ್ತು ಅಕ್ರಮ ಮರಳುಗಾರಿಕೆ ಜೊತೆಗೆ ಇವತ್ತಿನ ಒಂದು ರಿಲೆವೆಂಟ್ ಇಶ್ಯೂಗಳ ಬಗ್ಗೆ ಮಾತಾಡಿದ್ದೇವೆ. ಸೊ ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು MG ಹೆಗ್ಡೆ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸೊ ಈ ಸಂವಾದದಲ್ಲಿ ಭಾಗವಹಿಸಿದಂಥ ಸುನಿಲ್ ಬಜಿಲಕೇರಿ ಅವರು ಬಾರಿ ಮುಕ್ತವಾಗಿ ನೇರವಾಗಿ ಮಾತನಾಡಿದ್ದಾರೆ. ಅವರಿಗೆ ಕೂಡ ನನ್ನ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್ ವೀಕ್ಷಕರಿಗೆ ಒಂದು ಸಂವಾದದಲ್ಲಿ ಸಮಾಪನಗೊಳ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.